Now, if you require to do a legal kind of a session, we may continue. So, are you comfortable and you are having a little bit of patience? I can continue with a legal session, where we can understand the domestic violence um, and its legal remedies. ಮೇಡಮ್ ಇಷ್ಟು ವರ್ಗೂ ಮಾಡಿದ್ದಾರೆ ಕ್ಲಾಸು. ಸೊ ಎಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ತಾವು ಇನ್ನು ಸಮಾಧಾನದಿಂದ ಇದ್ದು ಕಂಫರ್ಟಬಲ್ ಆಗಿದ್ರೆ ನಾನು ಲೀಗಲ್ ಸೆಷನ್ ಅನ್ನ ತಗೋತೀನಿ. ಮೇಡಮ್, ನಾನು ಇಷ್ಟೊತ್ತಿಗೆ ಮೇಡಮ್ ಹೇಳ್ತಾ ಇದ್ದಿತ್ತು ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ, ಅಂದ್ರೆ ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಮೇಡಮ್ ಹೇಳ್ತಾ ಇದ್ರು. ಅದನ್ನ ಹೇಗೆ ಸರಿಪಡಿಸ್ಕೋಬೇಕು, ಹೇಗೆ ಮನಸ್ಥಿತಿ ಇರಬೇಕು ಅಂತೆಲ್ಲ ಹೇಳ್ತಾ ಇದ್ರು. ನೀವು ಒಪ್ಪೋದಾದ್ರೆ ನಾನು ಲೀಗಲ್ ಸೆಷನ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಲೀಗಲ್ ಸೆಷನ್ ಕಂಟಿನ್ಯೂ ಮಾಡಬೇಕು ಅನ್ನೋದಾದ್ರೆ ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಎಸ್ ಅಂತ ಟೈಪ್ ಮಾಡಿದ್ರೆ, ಸೊ ನಾನು ಲೀಗಲ್ ಸೆಷನ್ ಸ್ವಲ್ಪ ಕಾನೂನು ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ ಅಂತ ತಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಸ್ ಅಂತ ಟೈಪ್ ಮಾಡಿದ್ರೆ ಸ್ವಲ್ಪ ಕಾನೂನು ಬಗ್ಗೆನೂ ತಿಳಿಸ್ಕೊಡ್ತೀನಿ ನಾನು. ಈ ಏನು ಕೌಟುಂಬಿಕ ದೌರ್ಜನ್ಯ ಇದೆಯಲ್ಲ, ಅದ್ರ ವಿಚಾರವಾಗಿ ಕಾನೂನಿನಲ್ಲಿ ಏನೆಲ್ಲ ಅವಕಾಶಗಳಿದಾವೆ, ನ್ಯಾಯಾಲಯಗಳು ಈ ಕೌಟುಂಬಿಕ ದೌರ್ಜನ್ಯವನ್ನ ತಡೆಯಲಿಕ್ಕೆ ಏನೆಲ್ಲ ಕಾನೂನುಗಳಿದಾವೆ, ಹೇಗೆ ಅದನ್ನ ಕೇಸ್ಗಳನ್ನ ಇತ್ಯರ್ಥಪಡಿಸ್ತವೆ ಅನ್ನೋದ್ರ ಬಗ್ಗೆ ಎಲ್ಲ ತಮ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಮೆಜಾರಿಟಿಯವರು ಎಲ್ರು ಆಯ್ತು ಸರ್ ಅಂತ ಹೇಳಿದ್ದಾರೆ, ಎಸ್ ಅಂತ ಹೇಳಿದ್ದಾರೆ. ನಾನು ಕಂಟಿನ್ಯೂ ಮಾಡ್ತೀನಿ, ಸೆಷನ್ ಕಂಟಿನ್ಯೂ ಮಾಡ್ತೀನಿ. ಸೊ ಇಷ್ಟು ಟೈಮ್ ವರ್ಗೂ ತಾವು ಕಾದ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವಿಲ್ ಕಂಟಿನ್ಯೂ ಡೆಫಿನೆಟ್ಲಿ ಮ್ಯಾಮ್, ವಿಲ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಸೆಷನ್ ಮ್ಯಾಮ್. ನೋಡಿ, ನಾನು ನಿಮ್ಗೆ ಒಂದು ಸಣ್ಣ ದುಷ್ಟಾಂತವನ್ನ ಹೇಳ್ತೀನಿ. ಆಕೆ ತುಂಬಾ ಬುದ್ಧಿವಂತೆ, ಸುರೋದ್ರೂಪಿ. ಒಂದು ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ತನ್ನ ಸಹೋದ್ಯೋಗಿ ಜೊತೆಗೆ ಕೆಲಸ ಮಾಡುವಂತ ಅನಿವಾರ್ಯ ಇರ್ತದೆ. ಆ ನಿಟ್ಟಿನಲ್ಲಿ ಅವನ ಜೊತೆ ಒಡನಾಟ ಮಾಡ್ತಾ 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 ಸ್ನೇಹ ಬೆಳೆಯುತ್ತೆ. ಸ್ನೇಹದಿಂದ ಪ್ರೀತಿ ಶುರುವಾಗುತ್ತೆ. ಪ್ರೀತಿ ಶುರುವಾಯಿತು. ಪ್ರೀತಿಯಿಂದ ದೈಹಿಕ ಸಂಪರ್ಕನೂ ನಡೆಯುತ್ತೆ. ಈ ನಿಟ್ಟಿನಲ್ಲಿ ಆ ವ್ಯಕ್ತಿ ಏನಿರ್ತಾನಲ್ಲ, ಆ ವ್ಯಕ್ತಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ, ಮಕ್ಕಳು ಸಹ ಇರ್ತಾರೆ. ತನ್ನ ಹೆಂಡತಿಯನ್ನ, ಮಕ್ಕಳನ್ನು ಸಹ ಪರಿಚಯ ಮಾಡಿಕೊಟ್ಟಿರ್ತಾನ ಆಕೆಗೆ. ಆಕೆಗೂ ಆ ವಿಚಾರ ಗೊತ್ತಿರುತ್ತೆ. ಈ ನಿಟ್ಟಿನಲ್ಲಿ ಬೇರೆ ಒಂದು ಮನೆಯನ್ನ ಮಾಡ್ತಾನೆ, ಸಪರೇಟ್ ಮನೆಯನ್ನ ಮಾಡ್ತಾನೆ. ಆ ಮನೆಯಲ್ಲಿ ಆಕೆಯನ್ನು ಸಹ ಇರಿಸ್ತಾನೆ. ಆಕೆಯನ್ನು ಸಹ ಇರಿಸಿ ಹೆಂಡತಿಯ ನಿಟ್ಟಿನಲ್ಲಿ ಜೀವನವನ್ನ ಮಾಡ್ತಾನೆ. ಆದ್ರೆ ಮದುವೆ ಮಾಡ್ಕೊಳ್ಳಲ್ಲ. ಈ ಸಂದರ್ಭದಲ್ಲಿ ಆಕೆಗೆ ಏನು ಹಣವನ್ನ ಕೊಡೋದು, ಸೊ ಆಕೆ ಹೆಸರಲ್ಲಿ ಲೋನ್ಗಳನ್ನ ತಗೊಳ್ಳೋದು, ಆಕೆಗೂ ಸಹ ಏನು ಬೇರೆ ರೀತಿಯಾದಂತ ಎಲ್ಲ ಸೌಕರ್ಯಗಳನ್ನ ಮಾಡ್ಕೊಡೋದು. ಸೊ ಹೀಗೆ ನಡೀತಾ ಇರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಆಕೆಯನ್ನ ನಿರ್ಲಕ್ಷಿಸ್ತಾನೆ. ಆ ನಿರ್ಲಕ್ಷಿಸೋದನ್ನ ಆಕೆ ಪ್ರಶ್ನೆಯನ್ನ ಮಾಡ್ತಾಳೆ. ಎಲ್ಲೋ ಆ ನಿರ್ಲಕ್ಷ್ಯತನದಲ್ಲಿ ಆ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ಆಕೆಯನ್ನ ಏನು ಅಬ್ಯೂಸ್ ಮಾಡುವಂಥದ್ದು, ಬೈಯುವಂಥದ್ದು, ಹೊಡೆಯುವಂಥದ್ದು, ಮತ್ತೆ ತುಚ್ಛವಾಗಿ ನಡೆಸ್ಕೊಳ್ಳುವಂಥದ್ದು ಎಲ್ಲವೂ ಸಹ ಆಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಆಕೆ ಹೋಗಿ ನ್ಯಾಯಾಲಯದ ಮೊರೆ ಹೋಗ್ತಾಳೆ. ನ್ಯಾಯಾಲಯದ ಮೊರೆ ಹೋದಾಗ ನ್ಯಾಯಾಲಯದಲ್ಲಿ ಹೇಳ್ತಾಳೆ, ನಾನು ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೀನಿ, ನನಗೆ ನ್ಯಾಯವನ್ನ ಒದಗಿಸ್ಕೊಡಿ ಅಂತ ಕೋರ್ಟ್ನಲ್ಲಿ ಕೇಸನ್ನ ಹಾಕ್ತಾಳೆ.
ಆ ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ, ನೀವು ಮದುವೆಯನ್ನ ಮಾಡ್ಕೊಂಡಿದ್ದೀರಾ ಆ ವ್ಯಕ್ತಿ ಜೊತೆಗೆ. ಏನು ನಾವು ಕಾನೂನು ಭಾಷೆಯಲ್ಲಿ ರೆಸ್ಪಾಂಡೆಂಟ್, ಪಿಟಿಷನರ್ ಮತ್ತು ರೆಸ್ಪಾಂಡೆಂಟ್, ಯಾರು ಕೇಸನ್ನ ಹಾಕ್ತಾರೆ ಅವರು ಪಿಟಿಷನರ್, ಯಾರು ಅಪೋಸಿಟ್ ಪಾರ್ಟಿ ಇರ್ತಾರೆ ಅವ್ರನ್ನ ನಾವು ರೆಸ್ಪಾಂಡೆಂಟ್ ಅಂತ ನಾವು ಕರಿತೀವಿ. ಅಥವಾ ಕೌಟುಂಬಿಕ ದೌರ್ಜನ್ಯಕ್ಕೆ ಪ್ರಕರಣಗಳಲ್ಲಿ ಯಾರು ಬಾಧಿತರಿರ್ತಾರೆ ಅವ್ರನ್ನ ನಾವು ಅಗ್ರೀವ್ಡ್ ಪರ್ಸನ್ ಅಂತ ಕರಿತೀವಿ, ಬಾಧಿತ ವ್ಯಕ್ತಿ ಅಂತ ಕರಿತೀವಿ. ಸೊ ಆ ಬಾಧಿತ ವ್ಯಕ್ತಿ ಪಿಟಿಷನರು ಮತ್ತೆ ರೆಸ್ಪಾಂಡೆಂಟ್ ಅಂತ ಹೇಳಿ. ಆ ಸಂದರ್ಭದಲ್ಲಿ ನ್ಯಾಯಾಲಯ ಪ್ರಶ್ನೆಯನ್ನ ಕೇಳ್ತದೆ, ನೀವು ಅವ್ರ ಜೊತೆ ನೀವು ಇದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಆ ಸಂದರ್ಭದಲ್ಲಿ ನೀವು ಮದ್ವೆಯನ್ನ ಮಾಡ್ಕೊಂಡಿದ್ದೀರಾ? ಸೊ ನಾವು ಮದ್ವೆ ಮಾಡ್ಕೊಂಡಿಲ್ಲ, ಆದ್ರೆ ನಾನು ಆ ಮದುವೆ ರೀತಿಯ ಸಂಬಂಧದಲ್ಲಿ ಇದ್ದೀನಿ. ಸೊ ನಮ್ಮ ನಡುವೆ ಏನು ವ್ಯವಹಾರದ ಒಂದು ಟ್ರಾನ್ಸಾಕ್ಷನ್ಸ್ ಆಗಿದ್ದಾವೆ, ನಮ್ಮ ಜೊತೆ ಒಂದು ದೈಹಿಕ ಸಂಪರ್ಕ ಆಗಿದೆ. ಎಷ್ಟೋ ಸಂದರ್ಭದಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ, ಪ್ರೆಗ್ನೆಂಟ್ ಆಗುವಂತ ಸಂದರ್ಭದಲ್ಲಿ ಅವನು ಬಂದು ನನಗೆ ಏನು ಅಬಾರ್ಟಿವ್ ಪಿಲ್ಸ್ಗಳನ್ನ ಕೊಟ್ಟಿ ಏನು ನನಗೆ ಗರ್ಭವನ್ನ ನಿಲ್ಲೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಸೊ ಹಾಗಾಗಿ ನನ್ಗೆ ಅಬಾರ್ಷನ್ ಆಗಿದೆ, ಸುಮಾರು ಸರಿ ಆಗಿದೆ, ನನಗೆ ಮಗು ಮಾಡ್ಕೊಳ್ಳಕ್ಕೆ ಅವನು ಬಿಟ್ಟಿಲ್ಲ. ಸೊ ಈ ರೀತಿಯಾದೆಲ್ಲ ದೌರ್ಜನ್ಯವನ್ನ ಮಾಡಿದ್ದಾನೆ ಅಂತ ಕೇಸನ್ನ ಪ್ರಕರಣವನ್ನ ದಾಖಲಿಸ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಲಯ ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಲ್ಲಿ ಅದನ್ನ ಡಿಫೈನ್ ಮಾಡ್ತಾ ಹೋಗುತ್ತೆ. ನೋಡಿ, ಒಂದು ಕಡೆ ನೋಡಿ, ಈ ಸಮಾಜ ಇದೆಯಲ್ಲ, ದಿಸ್ ಸೊಸೈಟಿ ಈಸ್ ಬಿಂಗ್ ರೆಗ್ಯುಲೇಟೆಡ್ ಬೈ ದಿ ಲಾ. ಈ ಸಮಾಜವನ್ನ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆಯನ್ನ ಕೇಳಿದಾಗ, ಈ ಸಮಾಜವನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾರು ಅಂತಂದ್ರೆ ಕಾನೂನು. ಕಾನೂನು ನಮ್ಮ ಬಿಹೇವಿಯರ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ. ನೋಡಿ, ಈಗ ನಾವು ಟ್ರಾಫಿಕ್ ನಲ್ಲಿ ಹೋಗ್ತಾ ಇರ್ತೀವಿ, ರೋಡ್ ನಲ್ಲಿ ಹೋಗ್ತಾ ಇರ್ತೀವಿ, ಒಂದು ಸಿಗ್ನಲ್ ಬಂತು, ಸಿಗ್ನಲ್ ಬಂದಿತ್ತು, ಒಂದು ರೆಡ್ ಸಿಗ್ನಲ್ ಬಂದಿದ ತಕ್ಷಣ ನಾನು ಗಾಡಿ ಸ್ಟಾಪ್ ಮಾಡ್ತೀನಿ. ಅಲ್ಲಿ ನನ್ನ ಬಿಹೇವಿಯರ್ ಅನ್ನ ಕಂಟ್ರೋಲ್ ಮಾಡ್ತು ಕಾನೂನು. ಸೊ ಹಾಗೆ ಕುಟುಂಬದ ವ್ಯವಸ್ಥೆಯಲ್ಲಿ ಗಂಡ ಹೆಂಡತಿ ನಡುವೆ ಅಥವಾ ಒಂದು ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಕೌಟುಂಬಿಕ ದೌರ್ಜನ್ಯ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಹೇಳಿ ಒಂದು ಕಾನೂನನ್ನ ಏನು ಶಾಸಕಾಂಗ ತಂದಿದೆ. 2005ನೇ ಇಸ್ವಿಯಲ್ಲಿ ಅದನ್ನ ತಂದಿದೆ. ಈ ಕಾನೂನು ಎಲ್ಲಾ ಕಾನೂನು ರೀತಿಲೇ ಈ ಕಾನೂನು ಕೌಟುಂಬದಲ್ಲಿ ದೌರ್ಜನ್ಯಗಳಾಗುತ್ತೆ, ಅದು ಸರ್ವೇ ಸಹಜ, ಸರ್ವೇ ಸಾಮಾನ್ಯ. ಗಂಡ ಹೆಂಡತಿ ಕಿತ್ತಾಡುವಂಥದ್ದು ಅಥವಾ ಯಾವುದೋ ಒಂದು ಹೆಣ್ಮಗಳು ಹೊಸದಾಗಿ ಮದುವೆಯಾಗಿ ಏನು ಅತ್ತೆ ಮಾವನ ಮನೆಗೆ ಹೋದಂತ ಸಂದರ್ಭದಲ್ಲಿ ಏನು ದೌರ್ಜನ್ಯಕ್ಕೆ ಒಳಗಾಗುವಂಥದ್ದು. ಯಾಕೆ ಅಂತಂದ್ರೆ ಇದು ಪುರುಷ ಪ್ರಧಾನ ಸಮಾಜ ಆಗಿದ್ದು, ಪುರುಷ ಪ್ರಧಾನ ಸಮಾಜದಲ್ಲಿ ದೌರ್ಜನ್ಯಗಳಾಗುವಂಥದ್ದು ಅಂದ್ರೆ ನನ್ನ ಮಾತೇ ನಡಿಬೇಕು, ನಾನು ಮನೆಯ ಹಿರಿಯ, ನಾನು ಹೇಳ್ದಂಗೆ ಎಲ್ರು ಕೇಳ್ಬೇಕು, ನಾನು ಗಂಡ, ಗಂಡ ಹೇಳ್ದಂಗೆ ಹೆಂಡತಿ ಕೇಳ್ಬೇಕು, ನಮ್ಮಪ್ಪ ಈ ರೀತಿಯಲ್ಲಿ ಹೆಂಡತಿ ನನ್ನ ತಾಯಿಯನ್ನ ಈ ತರ ನೋಡ್ತಾ ಇದ್ದ, ಹಾಗಾಗಿ ನಾನು ಆ ರೀತಿಯಲ್ಲೇ ನೋಡ್ಬೇಕು. ನಮ್ ತಂದೆ ಹೆಂಡತಿಗೆ ಚೆನ್ನಾಗಿ ಇಟ್ಕೊಂಡು ಅಂದ್ರೆ ನಮ್ಮ ತಾಯಿ ಇಟ್ಕೊಂಡು ಚೆನ್ನಾಗಿ ಹೊಡಿತಾ ಇದ್ದ, ಅದೇ ರೀತಿಯಲ್ಲಿ ನಾನು ಹೊಡಿಬೇಕು. ನಮ್ ತಂದೆ ಈ ರೀತಿಯಲ್ಲಿ ತನ್ನ ಹೆಂಡತಿನ ನಿಂದಿಸ್ತಾ ಇದ್ರು, ಅದೇ ರೀತಿಯಲ್ಲಿ ನಾನು ನಿಂದಿಸ್ಬೇಕು. ಇದು ನಮ್ಮ ತಾತನೂ ಸಹ ಇದೇ ರೀತಿ ನಡ್ಕೊತಾ ಇದ್ದ, ಹಂಗಾಗಿ ನಾನು ನಡ್ಕೊಬೇಕು. ಸೊ ಈ ನಿಟ್ಟಿನಲ್ಲಿ ಇದು ಒಂದು ವ್ಯವಸ್ಥೆ, ಏನು ಪುರುಷ ಪ್ರಧಾನ ಒಂದು ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆಯನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅನ್ನೋದನ್ನ ಏನು ಕಾನೂನನ್ನ ಮಾಡಲಾಗಿದೆ. ಈ ಕಾನೂನಡಿಯಲ್ಲಿ ನಾವು ಯಾವುದೇ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ದೌರ್ಜನ್ಯ ಆಯ್ತು ಅಂತ ಸಂದರ್ಭದಲ್ಲಿ ಆ ಒಂದು ಮಹಿಳೆ ಒಂದು ಸಣ್ಣದಾಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ
ಏನು ಸೆಕ್ಷನ್ 498A ಅಂತ ಇತ್ತು ಇಂಡಿಯನ್ ಪೀನಲ್ ಕೋಡ್ ನಲ್ಲಿ. ಈ ಮುಂಚೆ ಇಂಡಿಯನ್ ಪೀನಲ್ ಕೋಡ್ ಇತ್ತು, ಈಗ ಭಾರತೀಯ ನ್ಯಾಯ ಸಂಹಿತೆ ಆಗಿದೆ. ಸೊ ಆ 498 ಸೆಕ್ಷನ್ ತುಂಬಾ ಪಾಪ್ಯುಲರ್ ಸೆಕ್ಷನ್ ಅದು. ಅದರಲ್ಲಿ ದೌರ್ಜನ್ಯದ ಬಗ್ಗೆ ಉಲ್ಲೇಖವನ್ನ ಕೊಡ್ತಾರೆ. ದೌರ್ಜನ್ಯ ಅದು ಮಾನಸಿಕ ದೌರ್ಜನ್ಯ ಆಗಿರ್ಬೋದು, ಅಥವಾ ಏನು ದೈಹಿಕವಾದಂತಹ ದೌರ್ಜನ್ಯ ಆಗಿರ್ಬೋದು, ಹೊಡೆಯೋದು, ಬಡಿಯೋದು, ಅಥವಾ ಹೀಯಾಳಿಸೋದು, ಬೈಯೋದು. ಸೊ ಈ ಎಲ್ಲವೂ ದೌರ್ಜನ್ಯ ಆಗ್ತದೆ ಅಂತ ನಿಟ್ಟಿನಲ್ಲಿ ಈ ಮುಂಚೆ ನಮ್ಗೆ ಸೆಕ್ಷನ್ 498ಗೆ ಒಂದು ಪ್ರೊಟೆಕ್ಷನ್ ಅನ್ನ ಮಹಿಳೆಯರಿಗೆ ಕೊಡ್ತಾ ಇತ್ತು. ಯಾವುದೇ ಮದುವೆ ಆದಂತ ಸಂದರ್ಭದಲ್ಲಿ ಏನೇ ಸಮಸ್ಯೆ ಆಯ್ತು ಅಂದ್ರೂ ಹೋಗಿ 498 ಕೇಸನ್ನ ಮಾಡುವಂಥದ್ದು ಇತ್ತು. ಅದನ್ನು ಹೊರತುಪಡಿಸಿ ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಒಂದು ನಿಟ್ಟಿನಲ್ಲಿ, ವುಮೆನ್ ಎಂಪವರ್ಮೆಂಟ್ ನಿಟ್ಟಿನಲ್ಲಿ ಇದು ಸಹ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಸಹ ಒಂದು ಕಾಯ್ದೆ ಆಗಿದ್ದು, ಕಾನೂನು ಆಗಿದ್ದು, ಆ ಕಾನೂನಿನಡಿಯಲ್ಲಿ ಆ ಒಂದು ಮಹಿಳೆಗೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ, ಎಲ್ಲಾ ರೀತಿಯಾದಂತಹ ಅನುಕೂಲ, ಎಲ್ಲಾ ರೀತಿಯಾದಂತಹ ಸಹಾಯವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆಯನ್ನ ಮಾಡಿದ್ದು. ಇಲ್ಲಿ ಪ್ರೊಟೆಕ್ಷನ್ ಆರ್ಡರ್ನ ತಗೊಳ್ಳುವಂಥದ್ದು, ಮತ್ತು ಏನು ರೆಸಿಡೆನ್ಷಿಯಲ್ ಆರ್ಡರ್ಸ್ ಗಳನ್ನ ತಗೊಳ್ಳುವಂಥದ್ದು, ಮಾನಿಟರಿ ರಿಲೀಫ್ ಅನ್ನ ತಗೊಳ್ಳುವಂಥದ್ದು. ಗಂಡ ಈಗ ಒಂದು ಪ್ರಶ್ನೆ ಬಂತು, ಈಗ ಏನ್ ಮಾಡೋದು ಸರ್, ಈಗ ಗಂಡ ನಮಗ್ ಸಪೋರ್ಟ್ ಮಾಡ್ತಾ ಇಲ್ಲ, ಈಗ ನಮ್ಗೆ ಏನು ದುಡ್ಡು ತಂದ ಹಾಕ್ತಾ ಇಲ್ಲ, ನಮ್ಗೆ ಯಾವ್ದೇ ತರ ಹಣ ಕಾಸಿನ ವಿಚಾರದಲ್ಲಿ ಅವ್ರು ನಮ್ಗೆ ಸಹಾಯ ಮಾಡ್ತಾ ಇಲ್ಲ, ನಾನು ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಸರ್ ಅಂದಾಗ, ಅಂತ ಸಂದರ್ಭದಲ್ಲೂ ಸಹ ಈ ಈ ಒಂದು ಕಾಯ್ದೆ ಏನಿದೆ, ಡೊಮೆಸ್ಟಿಕ್ ವೈಲೆನ್ಸ್ ಕಾಯ್ದೆ, ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ತಾವು ದಾವೆಯನ್ನ ಸಲ್ಲಿಸಿದ್ರೆ ಆ ದಾವೆ ಒಂದು ಆಲಿಸಿ ನ್ಯಾಯಾಲಯ ಏನ್ ಮಾಡುತ್ತೆ, ಒಂದು ಮಾನಿಟರಿ ರಿಲೀಫ್ ಅನ್ನ ಕೊಡುವಂಥದ್ದು, ಒಂದು ಅವ್ರಿಗೆ ಜೀವನಾಂಶವನ್ನ ಕೊಡಿಸುವಂತ ಕೆಲಸವನ್ನ ಮಾಡುತ್ತೆ ನ್ಯಾಯಾಲಯ. ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರು, ಸರ್ ಈಗ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾನೆ, ಸೊ ನಾನು ಎಲ್ಲಿ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಶೆಲ್ಟರ್ ಹೋಮ್ಸ್ ಇದೆಯಾ ಅಂತ ಪ್ರಶ್ನೆ ಬಂದಾಗ, ಸೊ ನ್ಯಾಯಾಲಯ ಏನ್ ಮಾಡುತ್ತೆ, ಒಂದು ಶೆಲ್ಟರ್ ಹೋಮ್ಸ್ ಸಹ ಪ್ರೊವೈಡ್ ಮಾಡುವಂಥದ್ದು ಸಹ ನಾವು ಈ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ. ನೀವು ಮನೆಯನ್ನ ಮಾಡ್ಕೊಡ್ಬೇಕು ಅವ್ರಿಗೆ, ಅಲ್ಲಿ ಅವರು ವಾಸವನ್ನ ಮಾಡ್ಬೇಕು, ಆ ಮನೆಯ ರೆಂಟ್ ಅನ್ನ ಕೊಡ್ಬೇಕು ನೀವು ಅಂತ ಹೇಳಿ ಆದೇಶವನ್ನ ಮಾಡುವಂಥದ್ದು. ಅಥವಾ ಹೆಂಡತಿಗೆ ನಾವು ಅವನು ದೂರದಲ್ಲಿಟ್ಟು ಅವನಿಗೆ ಸಿಕ್ಕಾಪಟ್ಟೆ ಹಿಂಸೆಗಳನ್ನ ಕೊಡ್ತಾ ಇದ್ದು, ಹೊಡೆಯುವಂಥದ್ದು ಮಾಡ್ತಾ ಇದ್ದು, ಅಂತ ಸಂದರ್ಭದಲ್ಲಿ, ಅಥವಾ ಹೆಂಡತಿಯ ಏನು ಗಂಡನ ಮನೆಯವರು ಅಂತಂದ್ರೆ ಅತ್ತೆ ಮಾವ ಇರ್ಬೋದು, ನಾದಿನಿ ನಾದಿನಿ ಇರೋಂತ ಸಂದರ್ಭ, ಸೊ ಮತ್ತೆ ಗಂಡನ ಸ್ನೇಹಿತರು, ಸೊ ಆ ನಿಟ್ಟಿನಲ್ಲಿ ಯಾರಾದ್ರೂ ತೊಂದರೆಯನ್ನ ಕೊಡ್ತಾ ಇದ್ರೆ ಅಂತವ್ರಿಗೆ ಏನು ಒಂದು ಪ್ರೊಟೆಕ್ಷನ್ ಅನ್ನ ಕೊಡುವಂಥದ್ದು, ಏನು ಪೊಲೀಸ್ನವ್ರಿಗೆ ಒಂದು ಆದೇಶವನ್ನ ಮಾಡಿ ಇವ್ರಿಗೆ ಏನು ತೊಂದರೆ ಆಗ್ಬಾರ್ದು ನಿಟ್ಟಿನಲ್ಲಿ ಒಂದು ಆದೇಶವನ್ನ ಮಾಡುವಂಥದ್ದು. ಸೊ ಈ ರೀತಿಯಲ್ಲಿ ಈ ಒಂದು ಏನು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಒಂದು ರೂಪಿತವಾಗಿದೆ. ಈ ಒಂದು ಕಾಯ್ದೆಯ ಫಲಾನುಭವಿಗಳು ಒಂದು ಬೆನಿಫಿಟ್ ಅನ್ನ ತಗೋಬೇಕಾಗ್ತದೆ. ಏನು ಈ ಕೌಟುಂಬ ದೌರ್ಜನ್ಯಕ್ಕೆ ಒಳಗಾದಂತ ಸಂದರ್ಭದಲ್ಲಿ, ಎಷ್ಟೋ ಸಂದರ್ಭದಲ್ಲಿ ಕೌಟುಂಬಿಕ ದೌರ್ಜನ್ಯ ಮನೆಗಳಲ್ಲಿ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ, ಈಗ ನಾವೆಲ್ಲ ಏನು ತಿಳ್ಕೊಂಡ್ವಿ, ಏನು ಪೂರ್ಣಿಮಾ ಮೇಡಮ್ ಅವ್ರ ಕಡೆಯಿಂದ ತಿಳ್ಕೊಂಡ್ವಿ, ಏನು ಹ್ಯೂಮನ್ ರಿಲೇಶನ್ಶಿಪ್ ಸ್ಕಿಲ್ಸ್ ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಆ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡಿಕೊಂಡು ಪ್ರಯತ್ನ ಪಡುವಂಥದ್ದು, ಏನಾದ್ರೂ ಡಿಫ್ರೆನ್ಸಸ್ ಇದ್ರೆ ಅದನ್ನ ಡಿಫ್ರೆನ್ಸಸ್ ಅನ್ನ ಕಡಿತಗೊಳಿಸುವಂತ ಒಂದು ಪ್ರಯತ್ನವನ್ನ ಮಾಡುವಂಥದ್ದು, ಅರ್ಥ ಮಾಡ್ಕೊಂಡು ಜೀವನ ಮಾಡುವಂಥದ್ದು, ಸೊ ರೆಸ್ಪೆಕ್ಟ್ ಕೊಡುವಂಥದ್ದು, ಮ್ಯೂಚುವಲ್ ರೆಸ್ಪೆಕ್ಟ್ ಕೊಡುವಂಥದ್ದು, ಪ್ರೀತಿ ವಿಶ್ವಾಸವನ್ನ ತೋರಿಸುವಂಥದ್ದು, ಅವರಲ್ಲಿ ಏನಾದ್ರೂ ಡಿಫ್ರೆನ್ಸಸ್ ಇದ್ರೆ ಆ ಡಿಫ್ರೆನ್ಸಸ್ ಅನ್ನ ಒಪ್ಕೊಳ್ಳುವಂಥದ್ದು. ಸೊ ಅದನ್ನೆಲ್ಲವೂ ಸಹ ಮಾಡ್ಬೇಕಾಗ್ತದೆ. ಅದನ್ನು ಮಾಡಿ ನಮ್ಗೆ ಏನು ಬೇರೆ ಯಾವುದು ಸಹ ನಮ್ಗೆ ಏನು ದಾರಿ ಇಲ್ಲ ಅಂತ ಸಂದರ್ಭದಲ್ಲಿ ಈ ಒಂದು ಕಾನೂನು ಏನು ಮಹಿಳೆಯರಿಗೆ ತುಂಬಾ ಪೂರಕವಾಗಿ ತುಂಬಾ ಅನುಕೂಲವನ್ನ ಮಾಡಿಕೊಡುತ್ತೆ, ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್. ಈ ನಿಟ್ಟಿನಲ್ಲಿ ಏನು ಯಾವುದೇ ಒಂದು ದೌರ್ಜನ್ಯ ಪ್ರಕರಣ ಮೊದಲು ಆದಂತ ಸಂದರ್ಭದಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಪ್ರೊಟೆಕ್ಷನ್ ಆಫೀಸರ್ಸ್ ಅಂತ ಇರ್ತಾರೆ. ಅವರು ಒಂದು ಡೊಮೆಸ್ಟಿಕ್ ಇನ್ಸಿಡೆಂಟ್ ರಿಪೋರ್ಟ್ ಅಂತ ಅವರು ಅದನ್ನ ಒಂದು ರಿಪೋರ್ಟ್ ಅನ್ನ ಮಾಡಿ ಆ ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಈ ಒಂದು ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ನಾವು ಯಾವ ಕೋರ್ಟ್ ನಾವು ಹೋಗ್ಬೇಕು ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಈ ಒಂದು ಪ್ರಕರಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತಂದ್ರೆ ಕ್ರಿಮಿನಲ್ ಕೋರ್ಟ್ಗಳಾಗಿರ್ತದೆ.
ಈ ಒಂದು ಕೌಟುಂಬಿಕ ದೌರ್ಜನ್ಯ ಏನು ನಿಟ್ಟಿನಲ್ಲಿ ಅದಕ್ಕೆ ಆದಂತ ಸ್ಪೆಷಲ್ ಕೋರ್ಟ್ಗಳು ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಇರ್ತದೆ. ಸೊ ಅದನ್ನ ಹೊರತುಪಡಿಸಿ ಆ ಏನು ಬೇರೆ ಜಿಲ್ಲೆಗಳಲ್ಲಿ, ಸೊ ಇಲ್ಲಿ ಏನು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳೇನಿರ್ತದೆ ಆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಈ ಡಿವಿ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತದೆ. ಅಲ್ಲಿ ಹೋಗಿ ಸಹ ಕಂಪ್ಲೇಂಟ್ ಅನ್ನ ಕೊಡಬಹುದು. ನಿಮ್ಗೆ ನಿಯರ್ ಇರುವಂತಹ ವಕೀಲರು ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಿ, ಅಥವಾ ಏನು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಒಂದು ಏನು ಕಾನೂನು ಸೇವಾ ಪ್ರಾಧಿಕಾರ ಇರ್ತದೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದ್ದು, ಆ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ತಾವು ಭೇಟಿಯನ್ನ ಕೊಟ್ಟು ಅಲ್ಲಿ ಮೆಂಬರ್ ಸೆಕ್ರೆಟರಿ ಅಂತ ತಾವು ಭೇಟಿಯನ್ನ ಮಾಡಿದ್ರೆ, ಅಲ್ಲಿ ಮೆಂಬರ್ ಸೆಕ್ರೆಟರಿ ಅವರು ಸೀನಿಯರ್ ಸಿವಿಲ್ ಜಡ್ಜ್ ಆಗಿರ್ತಾರೆ. ಮತ್ತು ಅವರು ಆ ಒಂದು ಏನು ಸಂಸ್ಥೆಯನ್ನ ನಡೆಸ್ತಾ ಇದ್ದು ಉಚಿತವಾಗಿ ಈ ತರ ಪ್ರಕರಣಗಳಿಗೆ ಒಂದು ಸಹಾಯವನ್ನ ಮಾಡ್ತಾರೆ. ಅಲ್ಲಿ ಹೋಗಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ಸೊ ಅಲ್ಲಿ ಇರುವಂತಹ ಅಡ್ವೊಕೇಟ್ಸ್ ಗಳೇನು ಪ್ಯಾನಲ್ ಅಡ್ವೊಕೇಟ್ಸ್ ಇರ್ತಾರೆ ಅವ್ರ ಕಡೆಯಿಂದ ನಾವು ಒಂದು ಪ್ರಕರಣವನ್ನ ದಾಖಲಿಸಿ ಯಾರು ತೊಂದರೆಯನ್ನ ಕೊಡ್ತಾ ಇದ್ದಾರೆ, ಅದು ಗಂಡ ಕೊಡ್ತಾ ಇರುವಂತ ಸಂದರ್ಭ, ಅಥವಾ ಗಂಡನ ಅತ್ತೆ ಮಾವ, ಅಥವಾ ಅವನ ಸ್ನೇಹಿತರು, ಅಥವಾ ಅವನಿಗೆ ಬಂಧು ಬಳಗ ಯಾರಾದ್ರೂ ಆ ನಿಟ್ಟಿನಲ್ಲಿ ತೊಂದರೆಯನ್ನ ಕೊಡ್ತಾ ಇದ್ರೆ ಅಂತವ್ರನ್ನ ಕರೆಸಿ ತಿಳುವಳಿಕೆ ಕೊಡುವಂಥದ್ದು, ಅಥವಾ ಶಿಕ್ಷೆಯನ್ನ ಕೊಡುವಂಥದ್ದು, ಅಥವಾ ತೀರಾ ತೊಂದರೆಗೆ ಈಡಾಗಿದ್ರೆ ಅಥವಾ ದೈಹಿಕವಾಗಿ ಹಲ್ಲೆಯನ್ನ ಅನುಭವಿಸಿದಂತ ಸಂದರ್ಭದಲ್ಲಿ ಅವ್ರಿಗೆ ಕಾಂಪನ್ಸೇಷನ್ ಅನ್ನ ಕೊಡುವಂಥದ್ದು, ಹಣದ ಒಂದು ವ್ಯವಸ್ಥೆಯನ್ನ ಮಾಡುವಂಥದ್ದು, ಮಕ್ಕಳಿದ್ದಂತ ಸಂದರ್ಭದಲ್ಲಿ ಜೀವನಾಂಶವನ್ನ ಕೊಡುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಸಹಾಯವನ್ನ ಈ ಒಂದು ಕಾಯ್ದೆ ಅಡಿಯಲ್ಲಿ ಮಹಿಳೆಯರಿಗೆ ಅವಕಾಶ ಇರುತ್ತೆ. ಸೊ ಮಹಿಳೆಯರು ಏನಾದ್ರೂ ತಮ್ಮ ಕುಟುಂಬದಲ್ಲಿ ಈ ಒಂದು ದೌರ್ಜನ್ಯವನ್ನ ಎಸಗ್ತಾ ಒಂದು ಅದನ್ನ ಅನುಭವಿಸ್ತಾ ಇದ್ರೆ, ಅದು ಮಾನಸಿಕ ದೌರ್ಜನ್ಯ ಆಗಿರ್ಬೋದು, ಅಥವಾ ದೈಹಿಕ ದೌರ್ಜನ್ಯ ಆಗಿರ್ಬೋದು, ಅಥವಾ ಭಾವನಾತ್ಮಕ ದೌರ್ಜನ್ಯ, ನೋಡಿ ಎಮೋಷನಲ್ ಕೈಂಡ್ ಆಫ್ ಏನು ವೈಲೆನ್ಸ್ ಅಂತ ನಾವು ಕರಿತೀವಿ, ಎಮೋಷನಲ್ ವೈಲೆನ್ಸ್, ಭಾವನಾತ್ಮಕವಾಗಿ ಅವನ್ನ ನಿಂದಿಸುವಂಥದ್ದು ಆಗಿರುವಂಥದ್ದು, ಅಥವಾ ಸೆಕ್ಷುವಲ್ ಆಗಿರ್ಬೋದು. ನೀನ್ ನೋಡಕ್ಕೆ ಈ ತರ ಇದೆಯಾ, ಆ ಈಗ ನೀನು ಯಾವುದೋ ಒಂದು ಪ್ರಾಣಿಗೆ ಹೋಲಿಸುವಂಥದ್ದು. ಸೊ ಆ ರೀತಿಯದೆಲ್ಲ ಆ ತರ ಒಂದು ಡೆರೋಗೇಟರಿ ರಿಮಾರ್ಕ್ಸ್ ಅನ್ನ ಮಾಡ್ತಾ ಇದ್ರೆ, ಅಂತ ಸಂದರ್ಭದಲ್ಲೂ ಸಹ ಅದನ್ನ ನಾವು ಅಬ್ಯೂಸ್ ಅಂತ ನಾವು ಕರಿತೀವಿ, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ನಾವು ಕರಿತೀವಿ. ಸೊ ಆ ನಿಟ್ಟಿನಲ್ಲಿ ಆ ಕಾಯ್ದೆ ತುಂಬಾ ಒಂದು ಆ ಕಾಯ್ದೆ ಏನು ಜನಸಾಮಾನ್ಯರು ಸಹ ಓದಿಕೊಂಡು ಅರ್ಥೈಸ್ಕೊಳ್ಳುವಂತ ಒಂದು ಕಾಯ್ದೆ ಅದು. ಆ ಕಾಯ್ದೆಯನ್ನು ಅದನ್ನ ತಾವು ನೋಡಿದ್ರೆ ಆ ಕಾಯ್ದೆಯಲ್ಲಿ ಎಷ್ಟೆಲ್ಲ ನಮ್ಗೆ ಅವಕಾಶಗಳಿದೆ ಅಂತ ನಮ್ಗೆ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ಕೇಸುಗಳನ್ನ ಮಾಡಿ ಏನು ಪ್ರಕರಣವನ್ನ ದಾಖಲಿಸಿ ನ್ಯಾಯವನ್ನ ಪಡ್ಕೊಬಹುದು. ಸೊ ಈ ನಿಟ್ಟಿನಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್, ಈ ನೋಡಿ ಡೊಮೆಸ್ಟಿಕ್ ವೈಲೆನ್ಸ್ ಕೇವಲ ಮಹಿಳೆ ಮಾತ್ರ ಅನುಭವಿಸ್ತಾರ? ಹಾಗಾದ್ರೆ ಗಂಡಸರು ಅನುಭವಿಸೋದಿಲ್ವಾ? ಒಬ್ಬ ಪುರುಷನ ಮೇಲೆ ಒಬ್ಳು ಏನು ಹೆಂಡತಿ ದೌರ್ಜನ್ಯವನ್ನ ಎಸಗೋದಿಲ್ವಾ ಪ್ರಶ್ನೆಯನ್ನ ಕೇಳಿದ್ರೆ, ದೌರ್ಜನ್ಯವನ್ನ ಎಸಗುವಂತ ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಏನು ಈಗ ಏನು ಮನೆಯಲ್ಲಿ ಇದ್ದಂತಹ ಹಿರಿಯರು ಇರ್ತಾರೆ, ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕೇವಲ ಗಂಡ ಹೆಂಡತಿ ಮಾತ್ರ ಇರೋದಿಲ್ಲ, ಸೊ ಗಂಡನ ತಂದೆ ತಾಯಿ ಸಹ ಇರ್ತಾರೆ. ಸೊ ಅಲ್ಲಿ ಅತ್ತೆ ಏನಾದ ಸಂದರ್ಭ ಇನ್ನು ನೋವನ್ನ ಅನುಭವಿಸ್ತಾ ಇದ್ದಂತ ಸಂದರ್ಭದಲ್ಲಿ ಏನು ಕಿರುಕುಳವನ್ನ ಅನುಭವಿಸ್ತಾ ಇರೋಂಥ ಸಂದರ್ಭದಲ್ಲಿ ಆಕೆನೂ ಸಹ ಫೈಲ್ ಮಾಡಬಹುದಾ ಸರ್ ಅಂತಂದ್ರೆ, ಆಕೆನೂ ಸಹ ಫೈಲ್ ಮಾಡಬಹುದು. ಆದ್ರೆ ಅದನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗ್ತದೆ. ಸೊ ಕೇಸನ್ನ ಎಸ್ಟಾಬ್ಲಿಷ್ ಮಾಡಿ ಅದನ್ನ ಪ್ರೂವ್ ಅನ್ನ ಮಾಡ್ಬೇಕಾಗ್ತದೆ, ಯಾರ ದೌರ್ಜನ್ಯ ಆಗಿದೆ, ಯಾರು ಅದನ್ನ ಎಸಗಿದ್ದಾರೆ, ಅದರ ಪ್ರಕಾರತೆ ಹೇಗಿದೆ, ಅದರಿಂದ ಎಷ್ಟು ನಷ್ಟ ಅನುಭವಿಸಿದ್ದಾರೆ, ಮತ್ತು ಅದು ಯಾವ ಸಂದರ್ಭದಲ್ಲಿ ಉಂಟಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಡೀಟೇಲ್ ಆಗಿ ಅದನ್ನ ಪ್ರೂವ್ ಮಾಡ್ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನ್ಯಾಯದ ಏನು ಪ್ರಕ್ರಿಯೆ, ಜುಡಿಷಿಯಲ್ ಪ್ರಾಸೆಸ್ ಅಂತ ನಾವು ಕರಿತೀವಿ, ಆ ಜುಡಿಷಿಯಲ್ ಪ್ರಾಸೆಸ್ ಅನ್ನ ಅರ್ಥ ಮಾಡ್ಕೊಬೇಕಾಗ್ತದೆ. ಮೊದಲು ಕೇಸನ್ನ ಕೇಸನ್ನ ಹಾಕದಂತ ಸಂದರ್ಭದಲ್ಲಿ ಅಪೋಸಿಟ್ ಪಾರ್ಟಿನವ್ರಿಗೆ ಅಥವಾ ಗಂಡನಿಗೆ, ಯೂಶಲಿ ಆಗಿ ಗಂಡ ರೆಸ್ಪಾಂಡೆಂಟ್ ಆಗಿರ್ತಾರೆ, ಸೊ ಆ ರೆಸ್ಪಾಂಡೆಂಟ್ ಅನ್ನ ಕರೆಸ್ತಾರೆ, ಕೋರ್ಟ್ಗೆ ಕರೆಸ್ತಾರೆ. ಆ ಮಧ್ಯದಲ್ಲಿ ಅವ್ರೇನಾದ್ರು ಇಂಟ್ರೀಮ್ ಅಪ್ಲಿಕೇಶನ್ ಮೇಂಟೆನೆನ್ಸ್ಗೆ ಏನಾದ್ರು ಇಂಟ್ರೀಮ್ ಅಪ್ಲಿಕೇಶನ್ ಹಾಕೊಂಡಿದ್ರೆ ಅದ್ರ ಮೇಲೆ ಹಿಯರಿಂಗ್ ಮಾಡಲಾಗುತ್ತೆ. ಇತ್ತೀಚಿನ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ನಿಟ್ಟಿನಲ್ಲಿ ಅಫಿಡವಿಟ್ ಅನ್ನ ಮೆನ್ಷನ್ ಮಾಡ್ಬೇಕಾಗ್ತದೆ. ಹೆಂಡತಿಗೆ ಎಷ್ಟು ಆಸ್ತಿ ಇದೆ, ಹೆಂಡತಿ ವಿದ್ಯಾವಂತಲಾಗಿದ್ದಾಳ, ಅಥವಾ ಹೆಂಡತಿ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿ ಅಲ್ಲಿ ದುಡಿಮೆ ಇದೆಯಾ ಅವ್ರಿಗೆ, ಗಂಡನ ದುಡಿಮೆ ಎಷ್ಟು, ಗಂಡನ ಆಸ್ತಿ ಎಷ್ಟು, ಎಲ್ಲವೂ ಸಹ ಅಫಿಡವಿಟ್ ಅನ್ನ ಹಾಕ್ಬೇಕಾಗ್ತದೆ. ಅಫಿಡವಿಟ್ ಬೇಸಿಸ್ ಮೇಲೆ ಹಿಯರಿಂಗ್ ಅನ್ನ ನಡೆಯುತ್ತೆ. ಇಬ್ಬರು ಪಕ್ಷಗಾರರ ವಕೀಲರು ಬಂದು ಅದ್ರ ಮೇಲೆ ಒಂದು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ. ಆರ್ಗ್ಯುಮೆಂಟ್ ಆದ ನಂತರ
ಆದೇಶವನ್ನ ಮಾಡ್ತಾರೆ, ಮೇಂಟೆನೆನ್ಸ್ ಆದೇಶವನ್ನ ಮಾಡ್ತಾರೆ. ಆದೇಶವನ್ನ ಮಾಡದ ನಂತರ ಅದರಲ್ಲಿ ಮೇಂಟೆನೆನ್ಸ್ ಕಡಿಮೆ ಬಂದು ಇಷ್ಟು ಸಾಕಾಗೋದಿಲ್ಲ ನಮ್ಗೆ ಮೇಂಟೆನೆನ್ಸ್ ಅಂದ್ರೆ ಅಪೀಲ್ಗೆ ಹೋಗುವಂತ ಒಂದು ಅವಕಾಶ ಇರ್ತದೆ, ಅಪೀಲ್ಗಳಿಗೆ ಹೋಗುವಂಥದ್ದು. ತದನಂತರ ಎವಿಡೆನ್ಸ್ ಸ್ಟೇಜ್ ಅಂತ ಬಂದಂತ ಸಂದರ್ಭದಲ್ಲಿ ಎವಿಡೆನ್ಸ್ ಗಳನ್ನ ಕೊಡ್ಬೇಕಾಗ್ತದೆ. ಯಾವ ಸಂದರ್ಭದಲ್ಲಿ ಒಂದು ಕೌಟುಂಬಿಕ ದೌರ್ಜನ್ಯ ನಡೀತು ಅನ್ನೋ ನಿಟ್ಟಿನಲ್ಲಿ ಎವಿಡೆನ್ಸ್ ಗಳನ್ನ ಕೊಡ್ಬೇಕಾಗ್ತದೆ. ಇಬ್ರು ಪಕ್ಷಗಾರರು, ಗಂಡ ಹೆಂಡತಿ ಇಬ್ರು ಕೊಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪಾಟಿ ಸವಾಲನ್ನ ಮಾಡುವಂತದ್ದು ಸಂದರ್ಭ ಬರ್ತದೆ. ಆ ಪಾಟಿ ಸವಾಲಿನಲ್ಲಿ ನಿಜಾಂಶವನ್ನ ನಿಜ ಸಂಗತಿಯನ್ನ ನಾವು ಏನು ವಕೀಲರುಗಳು ಅದನ್ನ ಹೊರೆ ತೆಗಿತಾರೆ. ಅಂತ ಸಂದರ್ಭದಲ್ಲಿ ನಿಜವಾಗ್ಲೂ ಒಂದು ಕೌಟುಂಬ ದೌರ್ಜನ್ಯಕ್ಕೆ ಒಳಗಾಗಿದ್ದಂತ ಸಂದರ್ಭದಲ್ಲಿ ಅವ್ರ ಪರ ತೀರ್ಪನ್ನ ಪ್ರಕಟಿಸಲಾಗುತ್ತೆ. ಇಲ್ಲ ಇದು ಸುಳ್ಳು ಪ್ರಕರಣ ಅನ್ನೋದು ಮನದಟ್ಟಾಯ್ತು ಅಂದ್ರೆ ಅದನ್ನ ಕೋರ್ಟ್ನವರು ವಜಾವನ್ನ ಮಾಡ್ತಾರೆ. ಸೊ ಇದು ನಿಮ್ಮ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯ ಒಂದು ಸ್ವರೂಪ ಮತ್ತು ಅದರ ಒಂದು ಬೆನಿಫಿಟ್ಗಳನ್ನ ತಮ್ಮ ಹತ್ರ ನಾನು ತಿಳಿಸಿದ್ದೀನಿ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಪ್ರಶ್ನೆಗಳೇನಾದ್ರೂ ಇದೆಯಾ? ನೋಡಿ, ನ್ಯಾಯಾಲಯಗಳಲ್ಲಿ ಗಂಡ ಹೆಂಡತಿನ ಒಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನ್ಯಾಯಾಲಯಗಳು ಆಯ್ತಮ್ಮ ನೀನು ಹೋಗು ಅವ್ರ ಕಡೆಯಿಂದ ಜೀವನ ಮಾಡು ಅಂತ ಹೇಳ್ತಾರೆ, ಬಟ್ ಆಕೆಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನ್ಯಾಯಾಲಯ ಫೋರ್ಸ್ ಮಾಡ್ಬೋದಾ ಸರ್ ಅಂತ ಪ್ರಶ್ನೆ ಕೇಳಿದ್ರೆ ನ್ಯಾಯಾಲಯ ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನ್ಯಾಯಾಲಯಗಳಿಂದ ಏನು ಜೀವನ ಅಥವಾ ಮದುವೆ ಅನ್ನೋ ಸಂಬಂಧ ತುಂಬಾ ಏನು ಅದಕ್ಕೆ ನಾವು ಸಂಪೂರ್ಣವಾಗಿ ಅದನ್ನ ಸಾಲ್ವ್ ಮಾಡೋದ್ ಕಷ್ಟ ಅಂತ ನಾನು ಹೇಳ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಶ್ರೀಧರ್ ಪುರೋಹಿತ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅದು ಈ ಮುಂಚೆ ಮಾಡಿದ್ದಾರೆ. ರಾಧಮಣಿ ಅವರು ಕೇಳಿ ಮ್ಯಾಮ್. ಎಸ್ ಸರ್. ನಮಸ್ತೆ ಸರ್. ಹಾ ಮ್ಯಾಮ್ ಹೇಳಿ. ಸರ್, ಈಗ ಗಂಡನಿಗಿಂತ ಹೆಂಡತಿ ಹೆಚ್ಚು ಸಂಪಾದನೆ ಮಾಡ್ತಾ ಇದ್ರೆ ಅವಾಗ ಮೇಂಟೆನೆನ್ಸ್ ಹೆಂಗ್ ಸರ್ ಕೊಡ್ಲಿಕ್ಕೆ ಬರತ್ತಾ, ಕೊಡಬಹುದಾ? ಇಲ್ಲ ನೋಡಿ, ಹೆಂಡತಿಯ ಎಕನಾಮಿಕ್ ಏನು ಆಸ್ಪೆಕ್ಟ್ ಇರುತ್ತೆ ಅಂತ ಹೆಂಡತಿ ಸಂಬಳ ಜಾಸ್ತಿ ಇದ್ದು ಅಂತ ಸಂದರ್ಭದಲ್ಲಿ ಮೇಂಟೆನೆನ್ಸ್ ಅನ್ನ ಡಿನೇ ಮಾಡ್ತಾರೆ. ಹೆಚ್ಚು ಪ್ರಕರಣಗಳಲ್ಲಿ ಹೆಚ್ಚು ಸಾಧ್ಯತೆ ಡಿನೇಯಲ್ಲಿ ಇರುತ್ತೆ, ಅಂದ್ರೆ ಅದನ್ನ ನಿರಾಕರಿಸುತ್ತೆ ಕೋರ್ಟ್. ಆಕೆನು ದುಡಿತಾ ಇದ್ದಾಳಲ್ಲ ಅಂತೇಳಿ ಒಂದು ನಿರಾಕರಿಸುತ್ತೆ. ಜೀವನಾಂಶ ಅಂದಿದ ತಕ್ಷಣ ಆಕೆ ಏನು ತನ್ನನ್ನ ತಾನು ಕಾಪಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಸಬಲರಾಗಿದ್ದಾರ ಅನ್ನೋದನ್ನ ಚೆಕ್ ಮಾಡುತ್ತೆ ಕೋರ್ಟ್. ದುಡಿತಾ ಇದ್ದಂತ ಪಕ್ಷದಲ್ಲಿ ಒಂದು ವೇಳೆ ಗಂಡ ಮೇಡಮ್ ಹೇಳಿ. ಹಲೋ ಸರ್, ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ. ಒಂದು ವೇಳೆ ಗಂಡ ಒಂದು ಸೋಂಬೇರಿ ಆಗಿರ್ತಾನೆ, ಅವನೇನೂ ಕೆಲಸ ಮಾಡ್ತಾ ಇರೋದಿಲ್ಲ, ಅಟ್ಲೀಸ್ಟ್ ಅವನಿಗೆ ಸಂಪಾದನೆ ಒಂದ್ 15,000 ಆದ್ರೂ ತಿಂಗಳಿಗೆ ಮಾಡಬಹುದು, ಆದ್ರೂ ಅವ್ನು ಮಾಡೋದಿಲ್ಲ, ಸೋಂಬೇರಿ ಆಗ್ಬಿಟ್ಟಿರ್ತಾನೆ. ಅಂತ ಸಂದರ್ಭದಲ್ಲಿ ಕೆಲವರು ಊಹಾಪೋಹಗಳು ಕೇಳಿರ್ತಕ್ಕಂಥ ವಿಚಾರಗಳು, ಹೆಂಡತಿ ಸಂಪಾದನೆ ಮಾಡ್ತಿದ್ರೆ ಹೆಂಡತಿನೇ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಸರ್. ಇದು ನಿಜಾನ? ಅದು ನನಗೆ ಕನ್ಫರ್ಮ್ ಆಗ್ಬೇಕಾಗಿದೆ. ಇಲ್ಲ ನೋಡಿ, ಇಲ್ಲಿ ಪ್ರಕರಣವನ್ನ ಏನು ಸಾಬೀತುಪಡಿಸುವಂಥದ್ದು, ಅವನು ಬೇಕು ಅಂತಾನೆ ಸೋಮಾರಿತನನ ಬೆಳೆಸ್ಕೊಂಡು ಅವನು ಎಲ್ಲೂ ದುಡಿತಾ ಇಲ್ಲ ಅನ್ನೋ ಸಂದರ್ಭ, ಅದು ಅವನು ಸಾಬೀತನ್ನ ಪಡಿಸ್ಕೋಬೇಕು. ಅವನು ಬಂದು ಹೇಳ್ತಾನೆ ನನಗೆ ಕಾಯಿಲೆ ಇದೆ ಅಂತ ಹೇಳ್ತಾನೆ, ಮತ್ತು ನನ್ನ ಕೈಯಲ್ಲಿ ಶಕ್ತಿ ಇಲ್ಲ, ಶಕ್ತಿ ಕುಂದೋಗಿದೆ ಅಂತ ಹೇಳ್ತಾನೆ. ಆ ನಿಟ್ಟಿನಲ್ಲಿ ದಾಖಲೆಗಳನ್ನ ಒದಗಿಸ್ಬೇಕಾಗ್ತದೆ ಕೋರ್ಟ್ನಲ್ಲಿ. ಸೊ ಆ ನಿಟ್ಟಿನಲ್ಲಿ ಕೋರ್ಟು ಅದನ್ನ ಗಮನಿಸುತ್ತೆ, ಅವನಿಗೇನಾದ್ರೂ ಡಿಸೇಬಿಲಿಟಿ ಇದೆಯಾ ಅಥವಾ ಚೆನ್ನಾಗಿದ್ದು ಕೆಲಸವನ್ನ ಮಾಡ್ತಾ ಇಲ್ವಾ. ಆ ನಿಟ್ಟಿನಲ್ಲಿ ಆಕೆನೂ ಸಹ ಏನು ದುಡಿಮೆ ಇಲ್ಲ, ಅವನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತಂದ್ರೆ ಎಷ್ಟೋ ಪ್ರಕರಣಗಳಲ್ಲಿ ನೀನು ಕೂಲಿಯನ್ನಾದ್ರೂ ಮಾಡಿ ಆಕೆಯನ್ನ ಸಾಕೋ ಅಂತ ಜವಾಬ್ದಾರಿ ನಿಮ್ಮಲ್ಲಿ ಇರುತ್ತೆ. ಸೊ ನಿನಗೆ ಆ ಒಂದು ಬಾಧ್ಯತೆ ಇದೆ ಅಂತ ನ್ಯಾಯಾಲಯಗಳು ಸ್ಪಷ್ಟೀಕರಿಸಿದೆ. ಕೂಲಿಯಾದ್ರೂ ಮಾಡಿ ಆಕೆಯನ್ನ ಸಾಕಬೇಕು. ಎಕ್ಸ್ಕ್ಯೂಸ್ ಮಿ ಸರ್, ಅವರು ಡಿಸೇಬಲ್ ಇರ್ತಾರೆ ಸರ್. ಡಿಸೇಬಲ್ ಇದ್ದಂತ ಸಂದರ್ಭದಲ್ಲಿ ನ್ಯಾಯಾಲಯ ಎಕ್ಸಂಪ್ಷನ್ ಅನ್ನ ಕೊಡುತ್ತೆ. ಆಕೆಗೂ ಏನಾದ್ರೂ ಒಂದು ಪರ್ಯಾಯ ಒಂದು ವ್ಯವಸ್ಥೆಯನ್ನ ಸೂಚಿಸುತ್ತೆ. ನೋಡಿ, ನ್ಯಾಯಾಲಯವು ಸಹ ಕೌನ್ಸಿಲಿಂಗ್ ಅನ್ನ ಮಾಡುತ್ತೆ. ಕೌನ್ಸಿಲಿಂಗ್ ವ್ಯವಸ್ಥೆ ನ್ಯಾಯಾಲಯದಲ್ಲೂ ಸಹ ಇದೆ. ಬೆಂಗಳೂರಿನಲ್ಲಿ ಕರ್ನಾಟಕ ಮೀಡಿಯೇಷನ್ ಸೆಂಟರ್ ಅಂತ ಇದೆ. ಅಲ್ಲಿ ಮೀಡಿಯೇಷನ್ ಸೆಂಟರ್ಗೆ ಕಳಿಸಿ ಅಲ್ಲಿ
ಕೌನ್ಸಿಲಿಂಗ್ ಅನ್ನ ವ್ಯವಸ್ಥೆಯನ್ನ ಮಾಡ್ತಾರೆ. ಎಷ್ಟೋ ಸಲ ನ್ಯಾಯಾಲಯ ಇಂಟರ್ವೆನ್ಷನ್ ಮಾಡಿ ಪ್ರೊಸೀಡಿಂಗ್ಸ್ ಅಲ್ಲಿ ಇಂಟರ್ವೆನ್ಷನ್ ಮಾಡಿ ಇಬ್ಬರು ಪಕ್ಷಗಾರರನ್ನ ಕರೆಸಿ ಕೌನ್ಸಿಲಿಂಗ್ ಅನ್ನ ಮಾಡಿ ಆ ಮನವೊಲಿಸಿ ಸಂಸಾರವನ್ನ ಸರಿಪಡಿಸಿರುವಂತ ಉದಾಹರಣೆಗಳು ಸಹ ಇದಾವೆ. ಓಕೆ, ಎಸ್ ಥ್ಯಾಂಕ್ ಯು ಸರ್. ಪೂರ್ಣಿಮಾ ಸರ್ ಸೆಕ್ಷನ್ ಮುಗಿದಿ ತಮ್ಗೆ ಕಾಲ್ ಮಾಡ್ಬೋದಾ? ಒಂದ್ ನಿಮಿಷ. ಮಾಡಿ ಮಾಡಿ ಮೇಡಮ್, ತೊಂದರೆ ಓಕೆ ಸರ್, Excuse me, sir. ಎಸ್ ಮ್ಯಾಮ್. ಸರ್, ಕಾಮನ್ ಆಗಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಡೊಮೆಸ್ಟಿಕ್ ವೈಲೆನ್ಸ್ ನಡೆಯೋದು ಸಹಜ. ಅದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುವಂತ ವಿಷಯ. ನನ್ ಡೌಟ್ ಏನಂದ್ರೆ, ಟೆಕ್ಸ್ಟ್ ಮಾಡಿದೆ ಸರ್, ನಿಮ್ ಗಮನಕ್ಕೆ ಬರ್ಲಿಲ್ಲ ಅನ್ಸುತ್ತೆ. ಆ ಮ್ಯಾರಿಡ್ ಮ್ಯಾನ್ ವಿತ್ ಅನ್ ಅಫೇರ್ ವಿತ್ ಅನ್ ಅದರ್ ಮ್ಯಾರಿಡ್ ವುಮೆನ್, ಐ ಮೀನ್ ಟು ಸೇ ದ ಅದರ್ ವುಮೆನ್ ವಿಲ್ ಬಿ ಅ ವಿಡೋ. ಓಕೆ ಓಕೆ. ಸೊ ಇನ್ ಆ ಕೇಸಲ್ಲಿ ಮ್ಯಾರಿಡ್ ಮೆನ್ ಬಂದು ಆ ಹೆಣ್ಮಗಳ ಜೊತೆ ಅಫೇರ್ ಇಟ್ಕೊಂಡಾಗ ಲೈಕ್ ದೇ ವಿಲ್ ಬಿ ಲೈಕ್ ಅ ಮ್ಯಾರಿಡ್ ಕಪಲ್. ಫಾರ್ ಎಕ್ಸಾಂಪಲ್, ಎಲ್ಲ ದಾಂಪತ್ಯದ ರಿಲೇಶನ್ಶಿಪ್ ಇರುತ್ತೆ. ಒನ್ ಫೈನ್ ಡೇ ಫಾರ್ ಮೆನಿ ಮಿಸ್ಟೇಕ್ ಆರ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೇ ವಾಂಟ್ ಟು ಸಪರೇಟ್. ಐ ಮೀನ್ ದ ಹಸ್ಬೆಂಡ್, so called husband, he tried to be far from her. When she noticed that, what can she further can do, or she can take a support from any law, or she has any right to claim against him? ನೋಡಿ, ಇದು ದ ರಿಲೇಶನ್ಶಿಪ್ ನೋಡಿ, ಇಲ್ಲಿ ಆಕೆ ಏನು ಒಂದು ಕೇಸನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು. ಏನ್ ಕೇಸನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತಂದ್ರೆ, ಶಿ ವಾಸ್ ಲಿವಿಂಗ್ ವಿತ್ ದಟ್ ಹಸ್ಬೆಂಡ್ ಆಸ್ ಎ ವೈಫ್. ನೋಡಿ, ಇಲ್ಲಿ ಶೇರ್ ಹೋಲ್ಡ್ ಅಂತ ನಾವು ಕರಿತೀವಿ. ಒಂದು ಕಾನ್ಸೆಪ್ಟ್ ಶೇರ್ ಹೋಲ್ಡ್ ಅಂತ ನಾವು ಕರಿತೀವಿ. ಶೇರ್ ಹೋಲ್ಡ್ ಅಂತಂದ್ರೆ, ನೋಡಿ, ಶೇರ್ ಹೋಲ್ಡ್ ಅಂತಂದ್ರೆ ಆಕೆ ಆ ಒಂದು ಏನು ಆಕೆ ಅವನ ಜೊತೆ ಬದುಕ್ತಾ ಇರುವಂತ ಸಂದರ್ಭದಲ್ಲಿ ಹೆಂಡತಿಯ ನಿಟ್ಟಿನಲ್ಲಿ ಬದುಕುವಂತ ಸಂದರ್ಭ, ಹೆಂಡತಿಯ ರೀತಿಯಲ್ಲೇ ಬದುಕುವಂತದ್ದು. ಆ ಒಂದು ವಿಚಾರವನ್ನ ಕೋರ್ಟ್ ಅಲ್ಲಿ ಆಕೆ ಪ್ರೂವ್ ಅನ್ನ ಮಾಡ್ಬೇಕಾಗ್ತದೆ. ಪ್ರೂವ್ ಅನ್ನ ಮಾಡದಂತ ಸಂದರ್ಭದಲ್ಲಿ ಆಕೆಗೆ ರೆಮಿಡಿ ಸಿಗುತ್ತೆ, ಕಾನೂನಲ್ಲಿ ರೆಮಿಡಿ ಸಿಗ್ತದೆ. ಒನ್ ನೈಟ್ ಸ್ಟ್ಯಾಂಡ್ ಅಂತ ತಾವು ಕೇಳಿರ್ಬೋದು. ಒನ್ ನೈಟ್ ಸ್ಟ್ಯಾಂಡ್ ಅಂತ ಅಂದ್ರೆ ಏನೋ ಒಂದು ಲೈಂಗಿಕ ತೃಷೆಯನ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಒಂದು ಸಂಪರ್ಕವನ್ನ ಬೆಳೆಸುವಂಥದ್ದು. ಸೊ ಆ ತರ ಒಂದು ರಿಲೇಶನ್ಶಿಪ್ ಅಲ್ಲಿ ಕಾನೂನಿನ ಸಹಾಯ ಸಿಗೋದಿಲ್ಲ. ಆದ್ರೆ ಆಲ್ರೆಡಿ ಮದುವೆ ಮಾಡ್ಕೊಂಡಿದ್ದು, ಹೆಂಡತಿಯೂ ಇದ್ದು, ಇನ್ನೊಂದು ಒಂದು ಸ್ತ್ರೀಯಲ್ಲಿ ಜೊತೆ ಇದ್ದಂತ ಸಂದರ್ಭದಲ್ಲಿ ಸೊ ಅದನ್ನ ನಾವು ಅಡಲ್ಟ್ರಸ್ ರಿಲೇಶನ್ಶಿಪ್ ಅಂತ ನಾವು ಕರಿತೀವಿ. ಆ ಅಡಲ್ಟ್ರಸ್ ರಿಲೇಶನ್ಶಿಪ್ ಅಲ್ಲಿ ಆಕೆಗೆ ಏನು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ನಾನು ಹೇಳ್ತಾ ಇದ್ನಲ್ಲ, ಈಗ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಆಕೆ ಒಂದು ದಾವೆನ ಸಲ್ಲಿಸಬಹುದು. ದಾವೆನ ಸಲ್ಲಿಸಿ ಸೊ ಏನು ಈ ರೀತಿಯಾದಂತ ಒಂದು ದೌರ್ಜನ್ಯ ಆಗಿದೆ ನನಗೆ, ಸೊ ಈ ವ್ಯಕ್ತಿ ನನ್ನ ಜೊತೆ ಒಂದು ಗಂಡ ಹೆಂಡತಿ ರಿಲೇಶನ್ಶಿಪ್ ನಿಟ್ಟಿನಲ್ಲಿ ನನ್ನ ಜೊತೆ ಒಂದು ಜೀವನವನ್ನ ಮಾಡಿದ್ದು, ಈಗ ಅವನು ನನ್ನನ್ನ ನಿರಾಕರಿಸಿ ಹೋಗಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ನ ಅಡಿಯಲ್ಲಿ ಜೀವನಾಂಶವನ್ನ ಪಡ್ಕೋಬಹುದು. ಏನು ಅಂತಂದ್ರೆ ಆಕೆ ಹೆಚ್ಚು ಕೇಸನ್ನ ತನ್ನ ಯಾವುದೋ ಒಂದು ಎವಿಡೆನ್ಸ್ ಮುಖೇನ ಈ ವ್ಯಕ್ತಿ ನನ್ನ ಜೊತೆ ಗಂಡ ಹೆಂಡತಿಯ ರಿಲೇಶನ್ಶಿಪ್ ಅನ್ನ ಹೊಂದಿದ್ದ, ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ವಿ ನಾವು ಅನ್ನೋ ನಿಟ್ಟಿನಲ್ಲಿ ಆಕೆ ಪ್ರೂವ್ ಅನ್ನ ಮಾಡ್ಬೇಕಾಗ್ತದೆ. ಪ್ರೂವ್ ಮಾಡುವಂತದ್ದು ನಿಟ್ಟಿನಲ್ಲಿ ಸಾಕಷ್ಟು ಏನು ಸಾಕ್ಷ್ಯಗಳನ್ನ ಕೋರ್ಟ್ಗೆ ಸಲ್ಲಿಸಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಕೋರ್ಟ್ ಒಂದು ಏನು ಕನ್ಸಿಡರೇಷನ್ ಮಾಡುತ್ತೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಒಂದು ಕಾನೂನಿನಲ್ಲಿ ಆಕೆಗೆ ಸಪೋರ್ಟ್ ಇರೋದಿಲ್ಲ, ಯಾಕೆಂದ್ರೆ ಆ ವ್ಯಕ್ತಿ ಜೊತೆ ಮದುವೆಯನ್ನ ಮಾಡ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಅದನ್ನ ನಾವು ಲಿವ್ ಇನ್ ರಿಲೇಶನ್ಶಿಪ್ ಅಂತ ಹೇಳ್ತೀವ ಸರ್. ಅಂದ್ರೆ ಅದು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲ, ಅದು ಅಡಲ್ಟ್ರಸ್ ರಿಲೇಶನ್ಶಿಪ್ ಅಂತ ಕರಿತೀವಿ, ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇಬ್ರು ಏನು ಇಬ್ರು ಏನು ಗಂಡು ಮತ್ತು ಹೆಣ್ಣು ಇರ್ತಾರೆ, ಅವ್ರಿಗೆ ಮುಂಚೆ ಮದುವೆ ಆಗಿರೋದಿಲ್ಲ. ಸೊ ಮದುವೆ ಆಗ್ದಲೇ ಇದ್ದು ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದು ಅವ್ರು ಗಂಡ ಹೆಂಡತಿ ತರ ಬದುಕ್ತಾ ಇದ್ದಂತ ಸಂದರ್ಭದಲ್ಲಿ ಅದು ಲಿವ್ ಇನ್ ರಿಲೇಶನ್ಶಿಪ್ ಆಗುತ್ತೆ. ಸೊ ಇಲ್ಲಿ ಅದು ಲಿವ್ ಇನ್ ರಿಲೇಶನ್ಶಿಪ್ ಆಗಲ್ಲ, ಅದು ಅನೈತಿಕ ಸಂಬಂಧ ಆಗುತ್ತೆ. ಅನೈತಿಕ ಸಂಬಂಧ ಅಪರಾಧ ಅಲ್ಲ ಅಂತ ಹೇಳಿ ಈಗ ಯಾವುದೇ ತರ ಕ್ರಿಮಿನಲ್ ಪ್ರಕರಣಗಳನ್ನ ದಾಖಲೆ ಮಾಡೋಕ್ಕಾಗೋದಿಲ್ಲ. ಆದ್ರೆ ಈ ವ್ಯಕ್ತಿ ಆಲ್ರೆಡಿ ಮದುವೆ ಆಗಿದ್ದು ಆ ಹೆಂಡತಿ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ
ಆಕೆ ಅವನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡುವಂಥದ್ದು. ಕಂಪ್ಲೇಂಟ್ ಅಂತಂದ್ರೆ ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟು, ಒಂದು ಫಾರ್ಮಲ್ ಕಂಪ್ಲೇಂಟ್ ಅನ್ನ ಕೊಟ್ಟು ಅಲ್ಲಿ ಒಂದು ಒಂದು NCR ಅನ್ನ ತಗೊಳ್ಳುವಂಥದ್ದು. ಆ NCR ಕಾಪಿನ ತಗೊಂಡು ಒಂದು ಡೈವರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿ ಡೈವರ್ಸ್ ಅನ್ನ ತಗೊಳ್ಳುವಂಥದ್ದು ಮಾಡಬಹುದು. ಸೊ ಆ ನಿಟ್ಟಿನಲ್ಲಿ 498 ಕೇಸನ್ನು ಸಹ ಮಾಡಬಹುದು. ಬಟ್ ಹೆಚ್ಚು ಸಾಕ್ಷಿಗಳನ್ನ ಕೇಸನ್ನ ಪ್ರೂವ್ ಮಾಡುವಂಥದ್ದು ಯಾರು ಬಾಧಿತರಿರ್ತಾರೆ ಅವ್ರ ಮೇಲೆ ಆ ಒಂದು ಹೊಣೆಗಾರಿಕೆ ಇನ್ ಕೇಸ್ ಇರ್ತದೆ. ಅದನ್ನ ಆ ಸೆಕೆಂಡ್ ಅಫೇರ್ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡಿ, ಲೈಕ್ ನಮ್ಮ ಹಿಂದೂ ಟ್ರೆಡಿಷನ್ ಅಥವಾ ಕಸ್ಟಮ್ ಪ್ರಕಾರ ಎಲ್ಲೋ ಥ್ರೆಡ್ ನಾಟ್ ಕಟ್ಟಿರೋದಾಗ್ಲಿ ಅಥವಾ ತಾಳಿ ಕಟ್ಟಿರೋದಾಗ್ಲಿ, ಆ ಪ್ರೂಫ್ಸ್ ಎಲ್ಲ ಇಟ್ಕೊಂಡು ಇಟ್ ಕೆನಾಟ್ ಬಿ ಅ ವ್ಯಾಲಿಡ್ ಮ್ಯಾರೇಜ್ ಸರ್. ನೋ, ಇಟ್ ಈಸ್ ನಾಟ್ ಅ ವ್ಯಾಲಿಡ್ ಮ್ಯಾರೇಜ್. ಸೊ ನಾವು ಕಳೆದ ಬಾರಿ ಒಂದು ಸೆಷನ್ ಅಲ್ಲಿ ನಾವು ಹೇಳಿದ್ವಿ ವಾಟ್ ಈಸ್ ವ್ಯಾಲಿಡ್ ಮ್ಯಾರೇಜ್ ಅಂತ ಹೇಳಿ. ಸೊ ವ್ಯಾಲಿಡ್ ಮ್ಯಾರೇಜ್ ಆಗ್ಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಇರಬೇಕು. ಮದ್ವೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಆಕೆಗೆ ಇನ್ನೊಂದು ಮದುವೆ ಆಗಿರಬಾರ್ದು. ಒಂದ್ ವೇಳೆ ಆಗಿದ್ರೆ ಅಲ್ಲಿ ಫಾರ್ಮಲ್ ಆಗಿ ಡಿವೋರ್ಸ್ ಅನ್ನ ತಗೊಂಡಿದ್ದು ಮದುವೆಯನ್ನ ಮಾಡ್ಕೊಂಡ್ರೆ ಸೊ ದಟ್ ಈಸ್ ದಿ ವ್ಯಾಲಿಡ್ ಮ್ಯಾರೇಜ್. ನೀನು ಒಂದು ಆಲ್ರೆಡಿ ಹೆಂಡತಿ ಇದ್ದು ಬೇರೆ ಒಂದು ಸಂಬಂಧಕ್ಕೆ ಕೈ ಚಾಚಿ ಆ ಸಂಬಂಧದಲ್ಲಿ ದೈಹಿಕ ಸಂಪರ್ಕ ಬೆಳೆಸಿ ತದನಂತರ ನೀನು ಆಕೆಯನ್ನ ಬಿಡೋಂತ ಸಂದರ್ಭದಲ್ಲಿ ಆಕೆಗೆ ಯಾವುದೇ ರೀತಿಯಾದಂತ ಕಾನೂನಿನಲ್ಲಿ ಪರಿಹಾರ ಸಿಗ್ತದ ಅಂತ ಕೇಳಿದಂತ ಸಂದರ್ಭದಲ್ಲಿ ಪರಿಹಾರ ತುಂಬಾ ಸಿಗುವಂತದ್ದು ಬಹಳ ಕಷ್ಟ ಅಂತ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ವಾಸ್ ಆದ್ರೆ ವೆರಿ ಗುಡ್. ಮಕ್ಕಳಾದಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ರೈಟ್ಸ್ ಇದೆಯಾ ಸರ್ ಅಂತ ಕೇಳಿದ್ರೆ ರೈಟ್ಸ್ ಇದೆ. ಈವನ್ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ ಆಲ್ಸೋ ಹ್ಯಾವಿಂಗ್ ಅ ರೈಟ್ಸ್. ಲೆಜಿಟಿಮೇಟ್ ಚಿಲ್ಡ್ರನ್ ಅಂತ ನಾವು ಕರಿತೀವಿ. ಕಾನೂನಾತ್ಮಕವಾಗಿ ಮದುವೆ ಮಾಡಿಕೊಂಡು ತದನಂತರ ಮಗು ಆದಂತ ಸಂದರ್ಭದಲ್ಲಿ ಆ ಮಗುಗೆ ತನ್ನ ತಂದೆ ಆಸ್ತಿಯಲ್ಲಿ ಹೇಗೆ ಭಾಗ ಅದಕ್ಕೊಂದು ಹಕ್ಕಿರ್ತದೆ, ತನ್ನ ತಾತನ ಆಸ್ತಿಯಲ್ಲಿ ಹೇಗೆ ಭಾಗಕ್ಕೆ ಹಕ್ಕಿರ್ತದೆ, ಅದೇ ರೀತಿಯಲ್ಲಿ ಇಲ್ಲೀಗಲ್ ಆಗಿ ಇರುವಂತಹ ಸಂಬಂಧದಲ್ಲಿ ಹುಟ್ಟಿರುವಂತಹ ಮಕ್ಕಳಿಗೆ ಸಹ ಹಕ್ಕುಗಳು ಇರುತ್ತೆ. ಆದ್ರೆ ಆಕೆಗೆ ಯಾವುದೇ ರೀತಿಯಾದಂತಹ ಹಕ್ಕು ಇರೋದಿಲ್ಲ. ಯಾಕೆಂದ್ರೆ ಆ ಒಂದು ಸಂಬಂಧವನ್ನ ನ್ಯಾಯಾಲಯ ಒಪ್ಪೋದಿಲ್ಲ, ಕಾನೂನು ಒಪ್ಪೋದಿಲ್ಲ. ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಸ್ವಲ್ಪ ಮಟ್ಟದ ರಿಲೀಫ್ ಸಿಗುತ್ತೆ. ಸೊ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ನಿಮ್ಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ಗೆ ಒಂದು ಅವಕಾಶ ಇದೆ. ಅದರಲ್ಲಿ ಪರಿಹಾರ ಸ್ವಲ್ಪ ಮಟ್ಟದ ಸಿಗುತ್ತೆ, ಪೂರ್ತಿ ಪ್ರಮಾಣದಲ್ಲಿ ಸಿಗೋದು ಅದು ಆ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ವ್ಯಕ್ತಿ ಯಾವ ರೀತಿಯ ಸಾಕ್ಷ್ಯಗಳನ್ನ ಕೊಡ್ತಾನೆ, ಅದು ಯಾವ ರೀತಿಯಾದಂತ ಪ್ರಕರಣದ ಮೇಲೆ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಸರ್, ಈ ಲಿವಿಂಗ್ ರಿಲೇಶನ್ಶಿಪ್ ಇದ್ದಂತವರು ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಕೋರ್ಟ್ಗೆ ಹೋಗೋಂಗಿಲ್ಲ, ಅದು ಖಚಿತ ಅಲ್ವಾ ಸರ್? ಇದು ಕೋರ್ಟ್ ಹೋಗೋ ತರ ಅಲ್ಲ, ಹೋಗ್ಲೇಬಾರ್ದು ಅಂತ ಏನಿಲ್ಲ. ಹೋದಂತ ಸಂದರ್ಭದಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಡೊಮೆಸ್ಟಿಕ್ ರಿಲೇಶನ್ಶಿಪ್ ನ ಪ್ರೂವ್ ಮಾಡ್ಬೇಕು. ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಂತಂದ್ರೆ ಗಂಡ ಹೆಂಡತಿ ರೀತಿಯಲ್ಲಿ ನಾವು ಬದುಕಿದ್ವಿ ಅನ್ನೋದು ಪ್ರೂವ್ ಮಾಡೋದು. ಸೊ ಅದನ್ನ ಪ್ರೂವ್ ಮಾಡಿದಂತ ಸಂದರ್ಭದಲ್ಲಿ ಪರಿಹಾರ ಸಿಗುತ್ತೆ. ಗಂಡ ಹೆಂಡತಿ ರೀತಿಯಲ್ಲಿ ಅದು ನೋಡಿ, ಲಿವ್ ಇನ್ ರಿಲೇಶನ್ಶಿಪ್ ಲೀಗಲ್ ಇಲ್ಲೀಗಲ್ ಅಂತ ಪ್ರಶ್ನೆ ಕೇಳಿದ್ರೆ ಲಿವ್ ಇನ್ ರಿಲೇಶನ್ಶಿಪ್ ಲೀಗಲ್. ಭಾರತದಲ್ಲಿ ಅದನ್ನ ಪರಿಗಣಿಸಲಾಗ್ತಾ ಇದೆ ಈಗ, ಆಯ್ತಾ? ಸೊ ಅದನ್ನ ಪ್ರೂವ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಯಾಲಯಕ್ಕೆ ಹೋಗ್ಬೋದು, ಆದ್ರೆ ಹೆಂಡತಿ ಫಾರ್ಮಲ್ ಆಗಿ ಕಾನೂನು ರೀತಿಯಲ್ಲಿ ಒಂದು ಆಚರಣೆಯ ರೀತಿಯಲ್ಲಿ ಮದುವೆ ಮಾಡ್ಕೊಂಡಿದ್ದು ಸಂಸಾರವನ್ನ ನಡೆಸ್ತಾ ಇದ್ದು ಮಕ್ಕಳಾಗಿದ್ದು ಆಕೆಗೆ ಕಾನೂನಿನಲ್ಲಿ ಹೆಚ್ಚು ಬಲ ಇರುತ್ತೆ, ಹೆಚ್ಚು ಶಕ್ತಿಶಾಲಿ ಆಗಿರ್ತಾಳು ಆಕೆ. ಆಕೆಗಿಂತ ಈ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಮಹಿಳೆ ಅಷ್ಟು ಶಕ್ತಿಶಾಲಿ ಆಗಿರೋದಿಲ್ಲ ಅಂತ ಹೇಳ್ಬೋದು. ಸರ್, ಫಾರ್ಮಲ್ ಆಗಿ ಮದ್ವೆ ಆಗಿರುವಂತ ಹೆಂಡತಿಗೆ ಇದೊಂದು ಅಫೇರ್ ಒಂದು ಡಿವೋರ್ಸ್ಗೆ ಗ್ರೌಂಡ್ಸ್ ಆಗುತ್ತೆ ಒಂದು. ಇನ್ನೊಂದು ಅವ್ರಿಗೆ ಏನಾದ್ರು ಪನಿಷ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸರ್ ಹಸ್ಬೆಂಡ್ ಅನ್ನೋರ್ಗೆ? ಇಲ್ಲ, ಪನಿಷ್ಮೆಂಟ್ ಇಲ್ಲ. ನನ್ನ ದೇಹ ನನ್ನ ಇಷ್ಟ ನೋಡಿ, ನನ್ನ ದೇಹ ಇಲ್ಲ, ಇದು ನನ್ನ ದೇಹ ನನ್ನ ಇಷ್ಟ ಅಂತ ಹೇಳಿ, ಇದು ಇಟ್ ಇಸ್ ಮೈ ಪರ್ಸನಲ್ ಚಾಯ್ಸ್ ಅಂತ ಸುಪ್ರೀಂ ಕೋರ್ಟು ಜೋಸೆಫ್ ವರ್ಸಸ್ ಶೈನ್ ಅನ್ನೋ ಒಂದು ಪ್ರಕರಣದಲ್ಲಿ ಅದನ್ನ ಹೇಳಿದೆ. ಸೊ ಹೆಂಡತಿ ಗಂಡನ ಗುಲಾಮನಲ್ಲ,
ಸೊ ಹಾಗಾಗಿ ಹೆಂಡತಿ ಗಂಡನ ಸ್ವತ್ತಲ್ಲ, ಅಥವಾ ಗಂಡ ಹೆಂಡತಿಯ ಸ್ವತ್ತಲ್ಲ. ಸೊ ಅವರಿಬ್ರಿಗೂ ಒಂದು ಸ್ವೇಚ್ಛಾಚಾರ ಇದೆ. ಆ ನಿಟ್ಟಿನಲ್ಲಿ ಅವರು ಸಂಪರ್ಕ ಬೆಳೆಸುವಂಥದ್ದು ಅದು ಅವರ ಒಂದು ಏನು ವೈಯಕ್ತಿಕವಾದಂತಹ ಹಕ್ಕು ಅನ್ನೋ ರೀತಿಯಲ್ಲಿ ನ್ಯಾಯಾಲಯಗಳು ಈಗ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಜೋಸೆಫ್ Sir, ವರ್ಸಸ್ ಶೈನ್ ಅನ್ನೋ whether ಪ್ರಕರಣದಲ್ಲಿ it is considered for both the spouses, sir, in this matter? ಎಸ್, ಫಾರ್ both the spouses can extend their relationship. It is not only for husband, it So is it is for only- both. It is for both. So it is only leads to ground for a divorce. It is only a ground for divorce, good ground. Adultery is a good ground for divorce. ಅದನ್ನ ಪ್ರೂವ್ ಮಾಡುವಂಥದ್ದು ಹೇಗೆ? ಒಂದೇ ಇವರು ರೂಮ್ ನಲ್ಲಿ ಇದ್ರು, ಯಾವುದೋ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಹೋಟೆಲ್ನಲ್ಲಿ ಅಲ್ಲಿ ತಂಗಿದ್ರು, ಅಥವಾ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ರು, ಆ ಒಂದು ಸಂಪರ್ಕವನ್ನ ಬೆಳೆಸ್ತಾ ಇರೋಂಥ ಸಂದರ್ಭದಲ್ಲಿ ಚಾಟಿಂಗ್ ಏನು ಮೆಸೇಜಸ್ ಗಳಿದ್ರೆ ಆ ಚಾಟಿಂಗ್ ಮೆಸೇಜಸ್ ಏನಾಗ್ತದೆ, ಅಥವಾ ಆಡಿಯೋ ರೆಕಾರ್ಡಿಂಗ್. ಸೊ ಈ ಎಲ್ಲ ಒಂದು ಸಾಕ್ಷ್ಯಗಳೇನಾಗ್ತದೆ, ಅದನ್ನ ಅಡಲ್ಟ್ರಸ್ ರಿಲೇಶನ್ಶಿಪ್ ಅನ್ನ ಪ್ರೂವ್ ಮಾಡೋದಕ್ಕೆ ಒಂದು ಅನುಕೂಲ, ಆ ಒಂದು ಪ್ರೂವ್ ಮಾಡ್ಲಿಕ್ಕೆ ಅದು ಒಳ್ಳೆ ಒಂದು ಸಾಕ್ಷಿ ಆಗ್ತದೆ. Okay, sir. Okay, sir. ನಮಸ್ಕಾರ. ಶ್ರೀಧರ್ ಪುರೋಹಿತ್ ಅವ್ರು ನಮಸ್ತೆ, ಮಾತಾಡಿ. ನಿಮಗೆ ತಾವು ಹೇಳಿದ್ರಿ ಆ ಕೋರ್ಟ್ ತಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ, ಮಾತಾಡಿ ಮಾತಾಡಿ. ಇಲ್ಲ, ವಾಯ್ಸ್ ಕೇಳಿಸ್ತಾ ಇಲ್ಲ ತಮ್ಮ. ಕಿವಿನಲ್ಲಿ ಇಟ್ಕೊಂಡು ಮಾತಾಡಿ ಸರ್, ದೂರ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ದೂರ ಇಟ್ಕೊಂಡು ಮಾತಾಡ್ತಾ ಇರ್ಬೋದು. ಬೇರೆಯವ್ರು ಯಾರಾದ್ರೂ ಪ್ರಶ್ನೆ ಇದೆಯಾ? ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಅಡಿಯಲ್ಲಿ ಬೇರೆಯವ್ರಿಗೆ ಏನಾದ್ರು ಪ್ರಶ್ನೆ ಇದೆಯಾ? ಸರ್ ಕೇಳಿಸ್ತಾ ಇದೆಯಾ ಈಗ? ಈಗ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಇಲ್ಲ, ಬ್ಲೂಟೂತ್ ಅಲ್ಲಿ ಸ್ಪೀಕರ್ ಆನ್ ಮಾಡಿದ್ದೆ, ಹಾಗಾಗಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಈಗ ಮಾತಾಡಿ ಸರ್, ಈಗ ಮಾತಾಡಿ. ಸರ್, ಈ ಪ್ರಶ್ನೆ ಏನಂದ್ರೆ, ಈಗ ತಾವು ಹೇಳಿದ್ರಿ ಅವರು ಕೋರ್ಟ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಆಗಿದೆ, ಅವರದೇ ಅವರು ಸ್ವತ್ತು ಅಂತ ಹೇಳಿದ್ರಲ್ಲ. ಇದು ನಮ್ಮ ಹಿಂದೂ ಧರ್ಮದ ಪ್ರಕಾರ ಇದು ಯಾವ ಬೇಸಿಸ್ ಮೇಲೆ ಅವರು ಇದನ್ನ ಕೋರ್ಟ್ ಕನ್ಕ್ಲೂಷನ್ ಬಂತು? ದೇರ್ ಶುಡ್ ಬಿ ಸಮ್ ಬೇಸ್ ಅಲ್ವಾ? ಇದು ತಪ್ಪಲ್ವಾ ಸನಾತನ ಧರ್ಮದ, ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ? ಇಲ್ಲ ನೋಡಿ, ಇಲ್ಲಿ ನಮ್ಮ ದೇಶದಲ್ಲಿ ಯಾವುದನ್ನ ನಾವು ನ್ಯಾಯಾಲಯಗಳು ಒಪ್ಕೊಂಡಿದೆ ಅಂತಂದ್ರೆ ಸಂವಿಧಾನನ ಒಪ್ಕೊಂಡಿದೆ. ಇಲ್ಲಿ ಯಾವುದೇ ತರ ಧರ್ಮ ಅಥವಾ ಧರ್ಮದ ಆಚರಣೆಗಳಿರ್ಬೋದು, ಅಥವಾ ಧರ್ಮದ ಒಂದು ವಿಷಯಗಳನ್ನ ಇಲ್ಲಿ ಒಪ್ಕೊಂಡಿಲ್ಲ. ನ್ಯಾಯಾಲಯಗಳು ಒಪ್ಕೊಂಡಿರುವಂತದ್ದು ಸಂವಿಧಾನವನ್ನ. ಸೊ ಸಂವಿಧಾನ ಎಲ್ರಿಗೂ ಸಹ ಒಂದು ಈಕ್ವಲ್ ರೈಟ್ಸ್ ಅನ್ನ ಕೊಟ್ಟಿದ್ದು. ಸೊ ಅಲ್ಲಿ ಈ ಏನು ಈಗ ಒಂದು ಮುಸ್ಲಿಂ ಧರ್ಮ ಬೇರೆ ಹೇಳ್ತದೆ. ಈಗ ಮುಸ್ಲಿಂ ಧರ್ಮದಲ್ಲಿ ಸಾಕಷ್ಟು ಜನಗಳನ್ನು ಮದುವೆ ಮಾಡ್ಕೊಬಹುದು ಅಂತ ಇದೆ. ಆ ನಿಟ್ಟಿನಲ್ಲಿ ಮುಸ್ಲಿಂ ಧರ್ಮನ ಒಪ್ಕೊಂಡಿದೆ ಕಾನೂನು ಅಥವಾ ನ್ಯಾಯಾಲಯ ಅಂತ ಕೇಳಿದ್ರೆ, ಇಲ್ಲಿ ಯಾವ ಧರ್ಮಗಳನ್ನು ನ್ಯಾಯಾಲಯಗಳ ಒಪ್ಕೊಂಡಿಲ್ಲ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ನಾವು ಕರಿತೀವಿ ಅದನ್ನ. ಕಾನ್ಸ್ಟಿಟ್ಯೂಷನ್ ಏನಂತ ಹೇಳುತ್ತೆ, ಆ ಕಾನ್ಸ್ಟಿಟ್ಯೂಷನ್ ಆ ಆಧಾರದ ಮೇಲೆ ನ್ಯಾಯಾಲಯಗಳು ಕೆಲಸವನ್ನ ಮಾಡ್ತವೆ. ಸೊ ಈ ನಿಟ್ಟಿನಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳಿದೆ, ಸೊ ಇಲ್ಲಿ ಯಾವುದೇ ತರ ಧರ್ಮದ ಅಥವಾ ಒಂದು ಜಾತಿಯ ಅಥವಾ ಇನ್ನೊಂದು ಲಿಂಗದ ಭೇದ ಭಾವ ಇರೋದಿಲ್ಲ. ಸೊ ಇಲ್ಲಿ ಮಾನವೀಯತೆ ಮೌಲ್ಯಗಳು ಅಂತ ನಾವು ಕರಿತೀವಿ. ನೋಡಿ, ನಾನು ತಮ್ಗೊಂದು ಉದಾಹರಣೆಯನ್ನ ಕೊಡ್ತೀನಿ. ಇಲ್ಲಿ ನ್ಯಾಯಾಲಯಗಳು ನೋಡಿ ಈ ಪುಸ್ತಕ ಇದೆಯಲ್ಲ, ಇದು ನೋಡಿ ತಮ್ಗೆ ಫ್ಯಾಮಿಲಿ ಲಾಸ್ ಅಂತ ಕಾಣ್ತಾ ಇದೆ. ಫ್ಯಾಮಿಲಿ ಲಾಸ್ ಇಲ್ಲಿ ಹಿಂದೂ ಲಾಸ್ ಅಲ್ಲಿ ಇದೆ. ಇದರಲ್ಲಿ ಎಷ್ಟು ಅಂತಂದ್ರೆ, ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್, ಹಿಂದೂ ಮ್ಯಾರೇಜ್ ಆಕ್ಟ್, ಹಿಂದೂ ಮೈನಾರಿಟಿ ಅಂಡ್ ಗಾರ್ಡ್ಶಿಪ್ ಆಕ್ಟ್, ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ಇದೆ. ಮುಸ್ಲಿಮ್ಸ್ ಲಾಸ್ ಅಂತ ಇದೆ, ಹಿಂದೂ ಲಾಸ್, ಮುಸ್ಲಿಮ್ಸ್ ಲಾಸ್ ಅಂತ ಇದೆ. ಇಲ್ಲಿ ಪುಸ್ತಕ ತಮ್ಗೆ ಕಾಣಿಸ್ತಾ ಇದೆಯಲ್ಲ ನೋಡಿ, ಈಗ ತಮ್ಗೆ ಈ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ಲೈನ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ನನಗೆ ಈ ಕಡೆಯಿಂದ ನೋಡಿದ್ರೆ ಬಾಕ್ಸ್ ರೂಪದಲ್ಲಿ ಕಾಣ್ತಾ ಇದೆ. ಸೊ ನ್ಯಾಯಾಲಯಗಳು ಜಡ್ಜ್ಮೆಂಟಲ್ಗಳಾಗಲ್ಲ. ಇನ್ನು ಕೋರ್ಟ್ಸ್ ಆರ್ ನಾಟ್ ಹ್ಯಾವಿಂಗ್ ಅ ಪ್ರಿಜುಡಿಸ್ ಅಂತ. ಯಾವುದೇ ತರ ಒಂದು ಒಂದು ಪ್ರಿಜುಡಿಸ್ ಇರೋದಿಲ್ಲ ನ್ಯಾಯಾಲಯಕ್ಕೆ. ಜಡ್ಜ್ಮೆಂಟಲ್ ಆಗೋದಿಲ್ಲ ನ್ಯಾಯಾಲಯಗಳು. ತುಂಬಾ ನಾನ್ ಜಡ್ಜ್ಮೆಂಟಲ್ ಆಗಿ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಯಾವುದೇ ಒಂದು ತೀರ್ಪುಗಳು ಸಹ ಬಂದಂತ ಸಂದರ್ಭದಲ್ಲಿ ಯಾವುದೇ ತರ ಒಂದು ಧರ್ಮದ ಒಂದು ಇನ್ಫ್ಲೂಯೆನ್ಸು
ಅಥವಾ ಒಂದು ಮೊರಾಲಿಟಿಯ ಇನ್ಫ್ಲೂಯೆನ್ಸು, ವ್ಯಾಲ್ಯೂಸ್ ನ ಇನ್ಫ್ಲೂಯೆನ್ಸ್ಗೆ ಒಳಗಾಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಯಾವ್ದಾದ್ರು ಒಂದು ಪ್ರಿನ್ಸಿಪಲ್ ನ್ಯಾಯಾಲಯಗಳು ಒಳಗಾಗ್ತವೆ ಅಂತ ಸಂದರ್ಭದಲ್ಲಿ ಅದು ಕಾನ್ಸ್ಟಿಟ್ಯೂಷನಲ್ ಏನ್ ಪ್ರಿನ್ಸಿಪಲ್ಸ್ ಇದೆ, ಸಂವಿಧಾನದ ಒಂದು ತತ್ವಗಳೇನಿದೆ, ಆ ಸಂವಿಧಾನ ತತ್ವ ಏನ್ ಹೇಳುತ್ತೆ, ಈಕ್ವಾಲಿಟಿ, ಲಿಬರ್ಟಿ ಅಂಡ್ ಫ್ರೆಟರ್ನಿಟಿ. ಸೊ ಈಕ್ವಾಲಿಟಿ ಅಂತಂದ್ರೆ ಎಲ್ರೂ ಸರಿಸಮಾನರು ಅಂತೇಳಿ, ಲಿಬರ್ಟಿ ಅಂತಂದ್ರೆ ಸ್ವಾತಂತ್ರ್ಯ ಅಂತೇಳಿ. ಸೊ ಅದು ಸ್ವಾತಂತ್ರ್ಯವು ಏನು ಯೋಚನೆ ಮಾಡೋದಕ್ಕೂ ಒಂದು ಸ್ವಾತಂತ್ರ್ಯ ಇದೆ. ಸೊ ಲಿಬರ್ಟಿ ಆಫ್ ಥಾಟ್, ನೋಡಿ ಲಿಬರ್ಟಿ ಆಫ್ ಥಾಟ್. ಸೊ ನಿಟ್ಟಲ್ಲಿ ಅಲ್ಲಿ ಫ್ರೀಡಮ್ಸ್ ಅನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತದೆ ಸಂವಿಧಾನ ಕಾನೂನು. ಸೊ ಸಂವಿಧಾನ ಕಾನೂನು ಎಲ್ಲಾ ಕಾನೂನುಗಳ ತಾಯಿ ಅದು. ಸೊ ಆ ಒಂದು ಸಂವಿಧಾನದ ಅಡಿಯಲ್ಲಿ ನೂರಾರು, ಸಾವಿರಾರು, ಲಕ್ಷಾಂತರ ಕಾನೂನುಗಳು ರೂಪಿತವಾಗಿದ್ದಾವೆ. ಸೊ ಹಾಗಾಗಿ ಸಂವಿಧಾನ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಸಂವಿಧಾನದಲ್ಲಿ ಏನು ಒಂದು ತತ್ವಗಳನ್ನ ಆಧರಿಸಿದರೆ ಆ ತತ್ವದ ಆಧಾರದ ಮೇಲೆ ನ್ಯಾಯಾಲಯಗಳು ತೀರ್ಪುಗಳನ್ನ ಕೊಡ್ತದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಹೋಪ್ ದ ಸೆಷನ್ ವಾಸ್ ವೆರಿ ಯೂಸ್ಫುಲ್. ಬಹಳ ಹೆಚ್ಚು ತಿಳ್ಕೊಂಡ್ವಿ ಈ ಒಂದು ಸೆಷನ್ ನಲ್ಲಿ ಅಂತ ನಾನು ಭಾವಿಸ್ತೀನಿ. ಈ ಸೆಷನ್ ಹೇಗಿತ್ತು ಅಂತ ಯಾರಾದ್ರೂ ಒಬ್ರು ಮಾತಾಡಿದ್ರೆ ಅನುಕೂಲ ಆಗುತ್ತೆ. ಹೀಗೆ ಸಾಕಷ್ಟು ವಿಚಾರಗಳು ವಿನಿಮಯ ಆಯಿತು ಅಂತ ನಾನು ಭಾವಿಸ್ತೇನೆ. ಸರ್ ಮಾತಾಡ್ಬೋದಾ ಸರ್? ಮಾತಾಡಿ ಸರ್, ಮಾತಾಡಿ ಸರ್. ನೀವು ಮಾಡ್ತಾರ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ನಮಗೆ ಏನಿದೆಯಲ್ಲ, ಏನು ಈ ವಿಷಯಗಳಲ್ಲಿ ಏನು ಜ್ಞಾನನೇ ಇರಲಿಲ್ಲ. ಲಾಸ್ಟ್ 2 ದಿವಸದಿಂದ ನೋಡ್ತಾ ಇದೀವಲ್ಲ, ನೀವು ಕೊಡ್ತಿರೋ ಮಾಹಿತಿ ಬಹಳ ಬಹಳ ಕ್ಲಿಯರ್ ಇದೆ. ಇವೆಲ್ಲ ನಮಗೆ ಜನಸಾಮಾನ್ಯ ಕಾನೂನು ಅಂದ್ರೇನೆ ಭಯ. ಈ ನೀವು ಹೇಳೋ ವಿಷಯಗಳು ನೋಡಿದ್ರೆ ಅದು ಬಹಳ ಇವಾಗ ಅರ್ಥ ಆಗುತ್ತೆ. ಕಾನೂನಲ್ಲಿ ಏನಿದೆ, ಕಾನೂನು ತಿಳಿಲಾರ್ದೆ ನಾನು ಯಾಕೆ ಹೇಳೋದ್ ಬಿಡು ಅಂತ ಹೇಳಿ ಎಷ್ಟೋ ಸಲ ನಾವು ಬಚ್ಚಿಟ್ಕೊತೀವಿ. ಆಮೇಲೆ ಜನರಿಗೆ ಅವೇರ್ನೆಸ್ ಇರೋದಿಲ್ಲ. ಈಗ ನೀವು ಕೇಳಿದ್ಮೇಲೆ ನಾನು ಇದನ್ನ ವಿಷಯ ತಿಳ್ಕೊಳಿಕ್ ಮಾಡಿದೆ. ಬಟ್ ಜನರಿಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ನಮಗೆ ಗೊತ್ತಿಲ್ಲ, ನಾವು ಎಜುಕೇಟೆಡ್ ಆದವ್ರು ನಮಗೆ ಗೊತ್ತಿಲ್ಲ, ಇನ್ನು ಅನ್ಎಜುಕೇಟೆಡ್ ಆದವ್ರಿಗೆ ಇನ್ನೂ ಎಷ್ಟು ಸಫರ್ ಆಗ್ತಿರ್ತಾರೆ ಅಂತ ಹೇಳಿ ನಿಜವಾಗ್ಲೂ ಬಹಳ ಅರ್ಥಪೂರ್ಣ ಆಗಿರ್ಬೇಕು. ಆಮೇಲೆ ನಿನ್ನೆ ಅವ್ರು ಬೇಡ ಬೇಡಿದ್ರಲ್ಲ, ನಿನ್ನೆ ಆಮೇಲೆ ಇವತ್ತು ಬಹಳ ಚೆನ್ನಾಗಿದೆ ಸರ್. ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಹೃದಯದಿಂದ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಕಷ್ಟು ವಿಚಾರಗಳನ್ನ ಇನ್ನು ಹೆಚ್ಚು ತಿಳಿಯೋಣ ಅಂತ ಹೇಳ್ತಾ, ಮುಂದಿನ ಬರುವಂತ ಸೆಷನ್ಗಳಲ್ಲೂ ಸಾಕಷ್ಟು ಕಾನೂನು ವಿಚಾರಗಳನ್ನ ತಮಗೆ ತಿಳಿಸ್ಕೊಡ್ತೀನಿ. ಇದು ಮಹಿಳಾ ಸಬಲೀಕರಣ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದು, ಮಹಿಳೆಯರಿಗೆ ಸಂಬಂಧಪಟ್ಟಿದ್ದ ಕಾನೂನುಗಳನ್ನ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬೇರೆ ಕಾನೂನುಗಳ ಬಗ್ಗೆ ನಾವು ಇನ್ನು ಮುಂದಿನ ಒಂದು ತರಗತಿಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ. ದುಃಖಕರವಾದ ಸಂಗತಿ ಅಂದ್ರೆ, ನೀವು ಇಷ್ಟು ಸಂಪರ್ಕ ಮಾಡ್ತಾ ಇದೀರಿ. ಇಲ್ಲಿ ನೋಡಿದ್ರೆ ಬರೀ 18 ಜನ ಲೈನ್ ಅಲ್ಲಿ ಇದ್ದಾರೆ. ಇದು ನೀವು ಒಂದು ಸುಮಾರು 15 ಅಲ್ಲ ನೋಡಿ, ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ನಮ್ಮಲ್ಲಿ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಟೆಕ್ನಾಲಜಿ ಏನು ಜಾಸ್ತಿ ಇರೋದ್ರಿಂದ ಸೊ ಏನಾಗ್ತಿದೆ ಅಂತಂದ್ರೆ, ಜನರಲ್ಲಿ ಫೋಕಸ್ ಮಾಡಕ್ ಆಗ್ತಾ ಇಲ್ಲ. ಯಾವ ವಿಷಯನ ಕೇಳ್ಕೋಬೇಕು, ಯಾವ ವಿಷಯನ ಕೇಳ್ಕೊಬಾರ್ದು ಅನ್ನೋ ನಿಟ್ಟಲ್ಲಿ ಗೊಂದಲಕ್ಕೀಡಾಗಿದ್ದಾರೆ ಜನ. ಬಟ್ ಈ ಒಂದು ಏನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಈ ಒಂದು ಕಾರ್ಯಕ್ರಮ ಎಲ್ಲವೂ ಸಹ ರೆಕಾರ್ಡಿಂಗ್ ಅನ್ನ ನಮ್ಮ ತುಮಕೂರು ನ್ಯೂಸ್ ಚಾನೆಲ್ನವರು ಅದನ್ನ ಮಾಡ್ತಾ ಇದ್ದಾರೆ. ಸೊ ಅದನ್ನ ರೆಕಾರ್ಡ್ ಆದ ನಂತರ ಅದನ್ನ ಮರುಪ್ರಸಾರ ಮಾಡ್ತಾರೆ. ಅದರಿಂದ ಸಾಕಷ್ಟು ಜನಕ್ಕೆ ಅದು ಅನುಕೂಲ ಆಗುತ್ತೆ ಮುಂಬರುವ ದಿನಗಳಲ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವಿಷಯ, ಮತ್ತೊಂದು ಹೊಸ ಕಾನೂನು ಜೊತೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು.